ಸ್ಟಾರ್ಟ್ ಮಾಡ್ಲಾ ಮಾತಾಜಿ? ನೀವು ಮಾಡಿ ಮಾತಾಜಿ, ಪ್ರಾರ್ಥನೆ ಮಾಡಿ. ಓ, ಹರೇ ಕೃಷ್ಣ. ಎಲ್ಲರಿಗೂ ಕೃಷ್ಣ ದೇವೋತ್ತಮ ಪರಮ ಪುರುಷ ಪುಸ್ತಕ ಓದುವ ತರಗತಿಗೆ ಸ್ವಾಗತ. ಇದನ್ನು ಆಯೋಜಿಸಿರುವ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಇವರಿಗೆ ನಮ್ಮ ವಂದನೆಗಳನ್ನು ಸಲ್ಲಿಸ್ತಾ ಪ್ರಾರ್ಥನೆಯೊಂದಿಗೆ ನಾವು ತರಗತಿಯನ್ನ ಶುರು ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾಗತ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ तं सजीवं साद्वैतं सावधूतं परिजन सहितं श्रीकृष्ण चैतन्य देवं श्री राधा कृष्ण पादान् सहगण ललिता श्री विशाखान्वितांच. हे कृष्णा करुणा सिंधु दीनबंधो जगत्पते गोपेश गोपिका कांता राधा कांता नमोस्तुते. तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये. वाञ्छा कल्पतरुभ्यश्च कृपा सिन्धुभ्यैव च पतितानां पावनेभ्यो वैष्णवेभ्यो नमो नमः. नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन्निति नामिने. नमस्ते सरस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे. जयो श्री कृष्ण चैतन्य प्रभो नित्यानंद श्री अद्वैता गदाधरा श्रीवासादि गौर भक्तवृंद. हरे कृष्ण 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 हरे 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 राम 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 हरे हरे. हरे कृष्ण 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 हरे 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 राम 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 हरे हरे. ಮಾತಾಜಿ, ಗೀತಾ ಮಾತಾಜಿ, ನಾನು ನಿಮ್ಮನ್ನ ಕೋಹೋಸ್ಟ್ ಮಾಡಿರ್ತೀನಿ, ಯಾಕೆಂದ್ರೆ ನಂದು ಫ್ಲಕ್ಚುಯೇಷನ್ ಬಹಳ ಇದೆ. ಹರೇ ಕೃಷ್ಣ ಮಾತಾಜಿ. ಗೀತಾ ಮಾತಾಜಿ, ಗೀತಾ ಎಂ ಮಾತಾಜಿ. ನನ್ಗೆ ಪೋಸ್ಟ್ ಮಾಡಿದ್ರೆ ಮತ್ತೆ ಅದನ್ನ ತೆಗಿಯಕ್ ಬರಲ್ಲ. ಅದ್ರ ಬದಲು ಸೌಮ್ಯಶ್ರೀ ಕಾಂತಮಣಿ ಮಾತಾಜಿ ಮಾಡ್ಲಾ? ಮಾಡಿ ಮಾತಾಜಿ. ಸೌಮ್ಯಶ್ರೀ ಮಾತಾಜಿಗ್ ಮಾಡಿ, ಅವ್ರಿಗೆ ಬರುತ್ತೆ ಅನ್ಸುತ್ತೆ. ಸೌಮ್ಯಶ್ರೀ ಮಾತಾಜಿ ಅವ್ರಿಗೆ ಬರುತ್ತೆ. ನನ್ಗೆ ಟೆಕ್ನಿಕಲ್ ಪ್ರಾಬ್ಲಮ್ ಎಲ್ಲ ಒಂಚೂರು ಬರಲ್ಲ. ತುಂಬಾ ಫ್ಲಕ್ಚುಯೇಷನ್ ಇದೆ, ಅದಕ್ಕೆ ಈ ಟೆಕ್ನಿಕಲ್ ಪ್ರಾಬ್ಲಮ್ ಬರಲ್ಲ. ಪ್ರಾಬ್ಲಮ್ ಮಾತ್ರ ಮಾತಾಜಿ. ಹರೇ ಕೃಷ್ಣ. ಸಾರಿ ಮಾತಾಜಿ, ಏನು ಅನ್ಕೋಬೇಡಿ, ನಂಗೆ ಸ್ವಲ್ಪ ಕಷ್ಟ ಅವೆಲ್ಲ. ಇಲ್ಲ, ಪರವಾಗಿಲ್ಲ. ಅಲ್ಲ, ಯಾರನ್ನಾರ ಒಬ್ಬನ ಮಾಡೋದಿತ್ತು. ಹೌದು ಅಲ್ಲ, ಹೌದು. ಸರಿ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಮತ್ತೊಮ್ಮೆ ಕೃಷ್ಣ ಬುಕ್ ಓದುವ ತರಗತಿಗೆ ಸ್ವಾಗತ. ನಾವು ಇದು ಮಾಡೋಣಲ್ಲ, ಕೃಷ್ಣ 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 ಹೇ ಕೃಷ್ಣ 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 ಹೇ ಕೃಷ್ಣ 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 ಹೇ ಕೃಷ್ಣ 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 ರಕ್ಷ ಮಾಂ. ಕೃಷ್ಣ 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 ರಕ್ಷ ಮಾಂ. ಕೃಷ್ಣ 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 ಪಾಹಿ ಮಾಂ. ಕೃಷ್ಣ 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 ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷ ಮಾಂ. ರಾಮ ರಾಘವ ರಕ್ಷ ಮಾಂ. ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. ಕೃಷ್ಣ ರಾಮ ರಾಘವ ರಕ್ಷ ಮಾಂ. ಕೃಷ್ಣ ಕೇಶವ ಪಾಹಿ ಮಾಂ. 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 ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು ಮಾತಾಜಿ. ಪ್ರಣಾಮಗಳು. ಇದು ನಾನು ಓದಿಸ್ತಾ ಇರ್ತೀನಿ, ಅವರು ಬಂದು ಜಾಯಿನ್ ಆದ್ರೆ ಓಕೆ, ಇಲ್ಲದೆ ಇದ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಆಯ್ತಾ?
ಹರೇ ಕೃಷ್ಣ. 563 ಯಾರ ಹತ್ರ ಬುಕ್ ಇದೆ ಅವರೇ ಓದ್ಬೇಕು, ನನ್ಗೆ ಇದಿಲ್ಲ. ನಂತರ ಡಾಕ್ಯುಮೆಂಟ್ಸ್ ಇದ್ ಮಾಡ್ಲಿಕ್ಕಿಲ್ಲ, ಶೇರ್ ಮಾಡ್ಲಿಕ್ಕಿಲ್ಲ. ಯಾರ ಹತ್ರ ಬುಕ್ ಇದೆ ಅವರು ಒಬ್ಬೊಬ್ರೆ ಓದ್ತಾ ಹೋಗ್ಬೇಕು. ಓದ್ಲಾ ಮಾತಾಜಿ? ಬುಕ್ ಇದೆ. ಹಾ 563ನೇ ಪೇಜ್ ಇಂದ ಇರ್ಬೇಕಲ್ಲ. ಶಿಶುಪಾಲನ 74ನೇ ಅಧ್ಯಾಯ. 73ನೇ ಅಧ್ಯಾಯದಲ್ಲಿ ಮಾತಾಜಿ 74 ಕ್ಲೋಸ್ ಆಗಿತ್ತು ಮಾತಾಜಿ, ಅದ್ ಮುಗ್ದಿತ್ತು. 74ನೇ ಅಧ್ಯಾಯ ಸ್ಟಾರ್ಟ್ ಮಾಡ್ಬೇಕಿತ್ತು ಅಷ್ಟೇ. ಇಲ್ಲ 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 ಇಲ್ಲ, ಅಲ್ಲಿ ಮಧ್ಯದಲ್ಲಿ ಮುಗ್ದಿಲ್ಲ ದಿನ. ಅಲ್ಲಿ ಅಲ್ಲ ಮಾತಾಜಿ, ಓದಿರೋದ್ ಮುಗ್ದಿದೆ ಮಾತಾಜಿ, ಅವ್ರು ಎಕ್ಸ್ಪ್ಲೇನ್ ಹೌದಾ? ಮಾಡ್ಬೇಕು. ಹೌದಾ? ಹಾ ಮಾತಾಜಿ 74 ಹಾಗಾದ್ರೆ ಕ್ಲೋಸ್ ಆಯ್ತು. ಅವ್ರೊಂಚೂರು ಎಕ್ಸ್ಪ್ಲೈನ್ ಮಾಡ್ಬೇಕಿತ್ತೇನೋ 2 ಪೇಜ್ ಅನ್ಕೋತೀನಿ. ಅಷ್ಟೇ. ಹೌದಾ? ಅದಷ್ಟು ಹಂಗಾರ ಮಾಡ್ಬಿಡ್ಲಾ ಅದಷ್ಟನ್ನ? ಮಾಡಿ ಆಮೇಲೆ 74 ಓದ್ಸಿ ಮಾತಾಜಿ. 562ನೇ ಪೇಜ್ ಅಲ್ಲಿ ಇದೆ. ಅಂದ್ರೆ ಈಗ ಅಗ್ರ ಪೂಜೆನ ಈಗ ಕೃಷ್ಣನಿಗೆ ಮಾಡ್ಬೇಕು ಅಂತ. ಸರಿ, ಎಲ್ಲರೂ ಮ್ಯೂಟ್ ಮಾಡ್ಕೊಂಬಿಡಿ, ಅಂದ್ರೆ ಗದ್ದಲ ಆಗುತ್ತೆ. ಈಗ ಅಗ್ರ ಪೂಜೆನ ಕೃಷ್ಣನಿಗೆ ಮಾಡ್ಬೇಕು ಅಂತ ಎಲ್ಲರೂ ತೀರ್ಮಾನ ಮಾಡಿದ್ದಾರೆ. ಆ ಸಭೆಯಲ್ಲಿ ಅಗ್ರ ಪೂಜೆ ಗೌರವಕ್ಕೆ ಕೃಷ್ಣನನ್ನ ಆರಿಸಿದ್ದಾರೆ. ಇದಕ್ಕೆ ಶಿಶುಪಾಲನ್ಗೆ ಹೊಟ್ಟೆ ಕಿಚ್ಚಾಗುತ್ತೆ. ಅವನು ಎಷ್ಟು ಹೊಣೆಗಾರಿಕೆ ಇಲ್ಲದ ಮಾತನಾಡಿದಂದ್ರೆ ಅವನು ಒಳ್ಳೆಯ ಅದೃಷ್ಟವನ್ನೆಲ್ಲ ಕಳೆದುಕೊಂಡಂತೆ ತೋರಿತು. ಅವನಂದ್ರೆ ಅವ್ನು ಮಾತಾಡ್ತಾ ಇರೋದು ನೋಡಿದ್ರೆ ಅವನ ಅದೃಷ್ಟನ ಕಳ್ಕೊಳ್ತಾ ಇದ್ದಾನೆ, ಅಂದ್ರೆ ಏನೋ ತನ್ನ ಸಾವುನ ತಾವನು ಬರ್ಮಾಡ್ಕೊಳ್ತಾ ಇದ್ದಾನೆ ಅನ್ನೋ ತರ ಇತ್ತು ಅಂತ ಹೇಳ್ತಾರೆ. ಶಿಶುಪಾಲನ್ಗೆ ಕೃಷ್ಣನಿಗೆ ಅವಮಾನ ಮಾಡುತ್ತಲೇ ಅವಮಾನ ಮಾಡ್ತಾನೆ ಹೋಗ್ತಾನೆ. ಕೃಷ್ಣನು ವಿರೋಧಿಸದೆ ತಾಳ್ಮೆಯಿಂದ ಕೇಳ್ತಾ ಹೋಗ್ತಾನೆ. ತೋಳಗಳ ಹಿಂಡು ಅರಚಿಕೊಂಡಾಗ ಸಿಂಹವು ಹೇಗೆ ಲಕ್ಷ್ಯ ಮಾಡುವುದಿಲ್ಲ, ಹಾಗೆ ಕೃಷ್ಣನು ಮೌನವಾಗಿದ್ದನು. ಅಂದ್ರೆ ಒಂದ್ ತೋಳಗಳ ಹಿಂಡನ್ನ ಸಿಂಹ ಅಟ್ಟಿಸ್ಕೊಂಡು ಹೋದ್ರೆ ಹೇಗೆ ಅದು ಒಂದು ಅಲಕ್ಷ್ಯ ಮಾಡುತ್ತಲ್ಲ, ತೋಳಗಳ ಹಿಂಡು ಅರ್ಚಿಕೊಂಡಾಗ ಅಂದ್ರೆ ಸಿಂಹ ಅಟ್ಟಿಸ್ಕೊಂಡು ಹೋದಾಗ ತೋಳಗಳು ಹೆಂಗೆ ಅರ್ಚ್ಕೊಳ್ಳುತ್ತೆ, ಆ ತರ ಸುಮ್ನೆ ಅರ್ಸ್ತಾನೆ ಇದ್ರೆ ಆದ್ರೆ ಭಗವಂತ ಇದ್ದಾನಲ್ಲ ಕೃಷ್ಣ ಸುಮ್ನೆ ಇದ್ದಾನೆ. ಮತ್ತು ಏನು ಪ್ರಚೋದಿತನಾಗ್ಲಿಲ್ಲ, ಅವನಿಗೇನು ಇದಾಗ್ಲಿಲ್ಲ, ಅವನು ಅದರಿಂದ ಏನು ತಳಮಳಗೊಳ್ಳಿಲ್ಲ ಅಥವಾ ಯಾವ್ದನ್ನ ಒಂಥರ ಅವನಿಗೆ ಡಿಸ್ಟರ್ಬೆನ್ಸ್ ಇಲ್ಲ, ಆ ತರ ಇದ್ದಾನೆ. ಕೃಷ್ಣನ ವಿರೋಧ ತಾಳ್ಮೆಯಿಂದ ಶಿಶುಪಾಲನು ಮಾಡಿದ ಒಂದೇ ಒಂದು ಅಪಾದನೆಗೂ ಉತ್ತರ ಕೊಡ್ಲಿಲ್ಲ. ಅವನು ಶಿಶುಪಾಲ ಏನ್ ಹೇಳಿದ್ರು ಅದಕ್ಕೂ ಅವನು ಏನ್ ಮಾತಾಡುದೇ ಇಲ್ಲ. ಆದ್ರೆ ಶಿಶುಪಾಲನ ಮಾತನ್ನು ಒಪ್ಪಿದ ಕೆಲವರನ್ನು ಬಿಟ್ಟರೆ ಎಲ್ಲರಿಗೂ ತಳಮಳವಾಯಿತು. ಅಂದ್ರೆ ಕೆಲವರು ಮಾತ್ರ ಶಿಶುಪಾಲನಿಗೆ ಜೊತೆ ಇದಾರಲ್ಲ ಅವರಿಗೆಲ್ಲ ಅವ್ರಿಗೆ ಒಂಥರ ಇದನ್ನಿಸುತ್ತೆ, ತಳಮಳ ಮಾಡ್ತಾ ಇರೋದು ನೋಡಿದ್ರೆ ತಳಮಳ ಆಗುತ್ತೆ. ಏಕೆಂದ್ರೆ ದೈವದ್ರೋಹದ ಅಥವಾ ಭಕ್ತ ದ್ರೋಹದ ಮಾತುಗಳನ್ನು ಸಹಿಸದೆ ಇರುವುದು ಗೌರವವಿರೋ ಯಾವುದೇ ಮನುಷ್ಯನ ಕರ್ತವ್ಯ ಅಂತ ಹೇಳ್ತಾರೆ. ತಾವು ಶಿಶುಪಾಲನ ವಿರೋಧವಾಗಿ ಏನು ಮಾಡಲು ಸಾಧ್ಯವಿಲ್ಲ ಎಂದುಕೊಂಡು ಕೆಲವರು ಮುಂದಿನ ಆಪಾದನೆ ಕೇಳಿಸಿದಂತೆ ಕೈಯಿಂದ ಕಿವಿಗಳನ್ನು, ಅಂದ್ರೆ ಯಾರಿಗೆ ಒಂದು ಶಿಶುಪಾಲನ ಒಂದು ಅವನು ಏನ್ ಬೈತಾ ಇದ್ದಾನಲ್ಲ ಅದನ್ನ ಯಾರಿಗೆ ಅದನ್ನ ಕೇಳಲಿಕ್ಕೆ, ಕೃಷ್ಣನಿಗೆ ಬೈತಾ ಇದ್ದಾನೆ ಅದನ್ನ ಕೇಳಕ್ಕೆ ಇಷ್ಟ ಇಲ್ವೋ ಕೆಲವರೆಲ್ಲ ತಮ್ಮ ಕಿವಿಗಳನ್ನ ಮುಚ್ಕೊಂಡಂತೆ. ಆಮೇಲೆ ಕೆಲವರು ತಮ್ಮ ಆ ಸಭೆಯನ್ನೇ ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಅಂದ್ರೆ ಈಗ ಒಂದ್ ಇದೆಯಲ್ಲ, ಆಕ್ಚುಲಿ ಭಗವಂತನಿಗೆ ಯಾರು ಬೈತಾ ಇದ್ರೆ ಭಕ್ತರಾದವರು ಆ ಜಾಗದಲ್ಲಿ ಇರಬಾರ್ದು ಅಂತ ಹೇಳ್ತಾರೆ. ಅಲ್ಲಿಂದ ಆದ್ರೆ ನಾವು ಅವ್ರ ಜೊತೆ ವಾಟ್ಸಪ್ ನೋಡ್ಬೇಕು, ಇಲ್ಲ ಅಂದ್ರೆ ನಮ್ಗೆ ಆ ಜಾಗನೇ ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಾರೆ. ಆತರ ಏನ್ ಮಾಡ್ತಾ ಇದಾರೆ, ಕೆಲವರಿಗೆ ಒಂಥರ ಇಷ್ಟನೇ ಆಗಲ್ಲ ಕೃಷ್ಣನ ಬೈತಾ ಇರೋದ್ ನೋಡಿ ಶಿಶುಪಾಲ, ಸೊ ಅವರು ಆ ಜಾಗನೇ ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಅಲ್ಲಿಂದ ಹೊರಟು ಹೋಗ್ಬೇಕು ನೋಡಿ. ಇಲ್ಲಿ ಹೇಳ್ತಾ ಇದ್ದಾರೆ, ದೇವೋತ್ತಮ ಪರಪುರುಷನು ತೆಗಳುವ ಮಾತನ್ನು ಯಾರಾದ್ರೂ ಆಡಿದಾಗ ಅಲ್ಲಿಂದ ಹೊರಟು ಹೋಗ್ಬಿಡ್ಬೇಕು ಅಂತ ಹೇಳ್ತಾರೆ ಎನ್ನುವುದು ವೇದನೇ ಹೇಳಿದೆ. ಇದು ಆಕ್ಚುಲಿ ವೇದದ ಆದೇಶ ಆಗಿದೆ. ಅವನು ಹಾಗೆ ಮಾಡಿದ್ರೆ ಅವನ ಪುಣ್ಯ ಕರ್ಮಗಳೆಲ್ಲ ಕಳೆದುಕೊಂಡ ಕೆಳಗಿನ ಸ್ಥಿತಿಗೆ ಜೀವನಕ್ಕೆ ಇಳಿತಾನೆ. ಅಂದ್ರೆ ಭಗವಂತನ ಯಾರ ಬೈತಾ ಇದ್ರು, ಯಾರು ನಿಂದಿಸ್ತಾ ಇದ್ರು ಅಂದ್ರೆ ಆ ಟೈಮಲ್ಲಿ ಅಲ್ಲಿ ಭಕ್ತನಾದವನು ಅಲ್ಲಿ ಕೇಳಿಸ್ಕೊಂಡು ಇರ್ಬಾರ್ದಂತೆ. ಅವನು ಆ ಜಾಗವನ್ನು ಅಕಸ್ಮಾತ್ ಅವನು ಕೇಳಿಸ್ಕೊಂಡು ಅಲ್ಲೇ ಇದ್ದ, ಅದನ್ನ ವಿರೋಧ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅವನು ತನ್ನ ಜೀವನದಿಂದ ಪತನ ಹೊಂತಾನೆ. ಅಂದ್ರೆ ಅವನ ಭಕ್ತಿ ಮಾರ್ಗದಲ್ಲಿದ್ರೆ ಅವ್ನು ಪತನ ಹೊಂದೋ ಚಾನ್ಸಸ್ ಇದೆ. ಅದರಿಂದ ನಾವು ಭಗವಂತನ ಎಲ್ಲಾ ನಿಂದನೆ ನಡೀತಾ ಇದ್ರೆ ಅದನ್ನ ಅಪೋಸ್ ಟ್ರೈ ಮಾಡ್ಬೇಕು. ಆಗಲ್ಲ ನಮ್ ಕೈಲಿಂದ ನಾವು ಆ ಜಾಗದಲ್ಲೇ ಇರ್ಬಾರ್ದು ಅಂತಾರೆ. ಆ ಜಾಗ ಬಿಟ್ಟು ಹೊರಟೋಗ್ಬಿಡ್ಬೇಕು. ಅಲ್ಲಿದ್ದ ಕುರು, ಮತ್ಸ, ಕೇಕಯ ಮತ್ತು ಸುಂಜಯ ವಂಶಗಳ ರಾಜರಿಗೆ ಬಹು ಕೋಪ ಬಂದಿತ್ತು ಅಂತ ಹೇಳ್ತಾರೆ. ಆದ್ರೆ ಇವ್ರಿಗೆಲ್ಲ ಕೋಪ ಬರುತ್ತೆ. ಶಿಶುಪಾಲನ ಕೊಲ್ಲೋರು ಅವ್ರು ಕೂಡಲೇ ಇವ್ರಿಗೆಲ್ಲ ಕೋಪ ಬಂದು ಭಗವಂತನ ಬೈತಾರ ನೋಡ್ಬಿಟ್ಟು ಅವ್ರಿಗೆಲ್ಲ ಕೋಪ ಬಂದ್ಬಿಟ್ಟು ಶಿಶುಪಾಲನ ಕೊಲ್ಲಿಕ್ಕೆ ಹೊರಟ್ಬಿಡ್ತಾರೆ. ಅವರು ತಮ್ಮ ಎಲ್ಲ ಆಯುಧಗಳನ್ನ ತಗೊಂಡ್ಬಿಟ್ಟು ಹೊರಟ್ಬಿಡ್ತಾರೆ. ಶಿಶುಪಾಲನ ಎಷ್ಟು ಮೂರ್ಖನೆಂದರೆ ಅವನು ಒಂದಿಷ್ಟು ಕಳವಳ ಪಡ್ಲಿಲ್ಲ. ಅವನಿಗೆ ಏನು ಅನಿಸ್ಲೇ ಇಲ್ವಂತೆ, ಇವರೆಲ್ಲ ಎದುರಿಗೆ ಬರ್ತಾ ಇದ್ರೆ ಅವ್ರನ್ನ ತಡಿಲಿಲ್ವಂತೆ, ತಾನು ಯುದ್ಧಕ್ಕೆ ಹೋಗ್ಬಿಟ್ಟ. ಆತರ ತನ್ನ ಕತ್ತಿ ಗುರಾಣಿಯನ್ನು ಹಿಡ್ಕೊಂಡು ಹೋಗ್ಬಿಟ್ಟ. ಪವಿತ್ರವಾದ ರಾಜಸೂಯ ಯಜ್ಞಶಾಲೆಯಲ್ಲಿ ಅವರು ಹೋರಾಡಲು ಸಿದ್ಧರಾದನ್ನು ಕಂಡ ಕೃಷ್ಣನು ತಾನೇ ಅವರಿಗೆ ಸಮಾಧಾನ ಮಾಡಿದನು. ಈ ತರ ಆದಾಗ ಅವನು ಹೋಗ್ಬಿಟ್ಟು ಇವರೆಲ್ಲ ರಾಜರು ಯಾರಿದ್ದಾರಲ್ಲ, ಕೇಕೆಯ, ಸುಂಜಯ, ಇವರೆಲ್ಲ ಯಾರ್ಯಾರು ಹೋಗಿರ್ತಾರಲ್ಲ
ಅಂದ್ರೆ ಶಿಶುಪಾಲನ ಕೊಲ್ಲಕ್ಕೆ ಅಂತ ಹೋಗಿರ್ತಾರಲ್ಲ ಅವ್ರನ್ನೆಲ್ಲ ತಡಿತಾನೆ ಕೃಷ್ಣ, ಬೇಡ ಅಂತ ಹೇಳಿ ತಡಿತಾನೆ. ತನ್ನ ಅವ್ಯಾಜ ಕರುಣೆಯಿಂದ ಶಿಶುಪಾಲನನ್ನು ಕೊಲ್ಲಲು ತೀರ್ಮಾನ ಮಾಡಿದಾನೆ. ಕಡೆಗೆ ಭಗವಂತ ತಾನು ಡಿಸೈಡ್ ಮಾಡ್ಬಿಡ್ತಾನೆ, ಈಗ ಶಿಶುಪಾಲನ ನಾನು ಕೊಂದೇ ಬಿಡ್ಬೇಕು. ಯಾಕೆಂದ್ರೆ ಅವನು 101 ಬೈಗಳನ್ನ ಅವನು ಕೇಳ್ತೀನಿ ಅಂತ ಅವ್ರ ಅಮ್ಮನಿಗೆ, ಅಂದ್ರೆ ಅಲ್ಲಿ ಬೈಯೋ ತನಕ ನಾನು ಅವನಿಗೆ ಒಂದು ಏನು ಮಾಡಲ್ಲ ಅಂದಿರ್ತಾನೆ. ಸೊ ಅದನ್ನೆಲ್ಲ ಅದಾಯ್ತು, ಅಷ್ಟು ನಿಂದನೆಗಳ ಕೇಳಿದ್ದಾಯ್ತು. ಆದ್ಮೇಲೆ ಅವನು ಡಿಸೈಡ್ ಮಾಡ್ತಾನೆ ಇವನನ್ನ ಕೊಲ್ಲೋದು ಅಂತ ಹೇಳಿ ಡಿಸೈಡ್ ಮಾಡ್ಬಿಡ್ತಾನೆ. ಆಮೇಲೆ ಅವನ ಮೇಲೆ ಆಕ್ರಮಣ ಮಾಡುವುದರಿಂದ ರಾಜುಗಳನ್ನು ಶಿಶುಪಾಲನು ತೆಗಳುತ್ತಿದ್ದಾಗ ಕೃಷ್ಣನು ಕತ್ತಿ ಅಲುಗಿನಂತೆ ಹರಿತವಾದ ತನ್ನ ಚಕ್ರವನ್ನ ಬಿಟ್ಬಿಟ್ಟು ಇಲ್ಲಿ ಶಿಶುಪಾಲನ ರುಂಡವನ್ನ ಅವನ ಮುಂಡದಿಂದ ಬೇರೆ ಮಾಡ್ಬಿಡ್ತಾನೆ. ಆಮೇಲೆ ಶಿಶುಪಾಲನ್ನು ಹೀಗೆ ಕೊಂದಾಗ ಸಭೆಯಲ್ಲಿದ್ದವರು ಗಟ್ಟಿಯಾಗಿ ಕೂಗ್ಕೊಳ್ತಾರೆ. ಎಲ್ಲರಿಗೂ ಸಂತೋಷ ಆಗುತ್ತೆ, ಕೆಲವರಿಗೆ ಸಂತೋಷ ಆಗುತ್ತೆ, ಕೆಲವರು ಅವನ ಒಂದು ಸಪೋರ್ಟ್ ಮಾಡಿರೋರಿಗೆ ಅವ್ರಿಗೆ ಇದು ಬೇಜಾರಾಗುತ್ತೆ. ಆಮೇಲೆ ಇಲ್ಲಿ ಏನ್ ಹೇಳ್ತಾರೆ, ಈ ಗೊಂದಲದಲ್ಲಿ ಲಾಭ ಪಡೆದು ಶಿಶುಪಾಲನ್ನು ಬೆಂಬಲಿಸಿದ ಕೆಲವರು ರಾಜರು ಪ್ರಾಣ ಭಯದಿಂದ ಸಭೆಯನ್ನು ಬಿಟ್ಟು ಹೋದ್ರು. ಯಾರ್ಯಾರು ಶಿಶುಪಾಲನ ಬೆಂಬಲಿಸಿದಾರೋ ಅವರೆಲ್ಲ ತಮ್ಗೇನಾಗ್ಬಿಡುತ್ತೋ, ತಮ್ಮ ಪ್ರಾಣ ಹೋಗುತ್ತೆ ಅಂತ ಇಲ್ಲಿಂದ ಓಡೋಗ್ಬಿಡ್ತಾರೆ. ಈಗೆಲ್ಲ ಆದರೂ ಅದೃಷ್ಟಶಾಲಿಯಾದ ಶಿಶುಪಾಲನ ಜೀವಾತ್ಮವು ಎಲ್ಲಾ ಸಭಾಸದರ ಎದುರಿಗೆ ಉರಿಯುವ ಧೂಮಕೇತುವು ಪ್ರಪಂಚದ ಮೇಲ್ಮೈ ಮೇಲೆ ಬೀಳುವಂತೆ ಕೃಷ್ಣನ ದೇಹದಲ್ಲಿ ಒಂದಾಯ್ತು. ಎಲ್ಲಾರು ಹೀಗೆ ನೋಡ್ತಾ ಇರುವಾಗ ಏನಾಗುತ್ತೆ ಅಂದ್ರೆ, ಶಿಶುಪಾಲನ ಜೀವಾತ್ಮ ಇದೆಲ್ಲ, ಆತ್ಮ ಇದೆಲ್ಲ, ಅದು ಹೋಗ್ಬಿಟ್ಟು ಭಗವಂತನಲ್ಲಿ ಲೀನ ಆಗತ್ತಂತೆ. ಅಂದ್ರೆ ನೋಡಿ, ಅವ್ನು ಅಷ್ಟೊಂದು ಇದು ಮಾಡಿದ್ರು ಸಹ ಅವನು ಹೋಗಿ ಭಗವಂತನಲ್ಲೇ ಐಕ್ಯ ಆಗಿ ಹೋಗ್ತಾನೆ. ಶಿಶುಪಾಲನ ಆತ್ಮವು ಕೃಷ್ಣನ ದಿವ್ಯ ದೇಹವನ್ನು ಸೇರಿದ್ದು 4 ಕುಮಾರರಿಂದ ಶಪಿಸಲ್ಪಟ್ಟ ಜಯ ಮತ್ತು ವಿಜಯರು ವೈಕುಂಠದಿಂದ ಲೋಕದಿಂದ ಭೌತಿಕ ಜಗತ್ತಿಗೆ ಪತನ ಹೊಂದಿದ ನೆನಪಿಗೆ ತರುತ್ತೆ ಅಲ್ವಾ. ನಮ್ಗೆ ಹಿಂದಿಂದೆಲ್ಲ ಗೊತ್ತಿದೆಯಲ್ಲ, ಅವರು ಜಯ ವಿಜಯರು ಶಾಪಗ್ರಸ್ತರಾಗಿ ತಾನೆ ಈಗ 3 ಒಂದು ಜನ್ಮಗಳನ್ನ ಎದ್ದು ಬಂದಿದ್ದಾರೆ. ಹಿರಣ್ಯಾಕ್ಷ, ಹಿರಣ್ಯಕಶಿಪು ಮತ್ತೆ ರಾವಣ, ಕುಂಭಕರ್ಣ. ಇದು ಶಿಶುಪಾಲ, ಇದು 3ನೇದು, ಇದು ಕಡೆಯದು ಅವರ ಅವತಾರ. ಅವರು ವೈಕುಂಠಕ್ಕೆ ಹಿಂದಿರುಗಲು ಜಯ ವಿಜಯರು 3 ಜನ್ಮಗಳ ಪ್ರಭುವಿನ ಬದ್ಧ ವೈರಿಗಳಾಗಿ ಅನಂತರ ಮತ್ತೆ ವೈಕುಂಠಕ್ಕೆ ಹಿಂದಿರುಗಿ ಅವನ ಸಂಗಾತಿಗಳ ಸೇವೆ ಸಲ್ಲಿಸಲು ಏರ್ಪಾಡು ಮಾಡಲಾಯ್ತು. ಅಂದ್ರೆ ಇವಾಗ ಇದು 3ನೇದಾಯ್ತು, ಅವ್ರ 3ನೇ ಜನ್ಮ ಆಯ್ತು. ಇವಾಗ ಅವ್ರು ಏನ್ ಹೇಳ್ತಾ ಇದ್ದಾರೆ, ಈಗ ಅವರು ಇಬ್ರು ಅಂದ್ರೆ ಅವರು ಈಗ ಜಯ ವಿಜಯರು ಏನ್ ಮಾಡ್ತಾರೆ, ತಮ್ಮ ವೈಕುಂಠಕ್ಕೆ ವಾಪಸ್ ಹೋಗ್ತಾ ಇದ್ದಾರೆ. ಅವ್ರು ಹೋಗಿ ಭಗವಂತನ ಒಂದು ಅವ್ರ ಧಾಮದಲ್ಲಿ ಹೋಗಿ ತಮ್ಮ ಒಂದು ಏನ್ ಕೆಲಸ ಇರುತ್ತಲ್ಲ ಅದನ್ನ ಮತ್ತೆ ವಹಿಸ್ಕೊಳ್ತಾರೆ ಅಂತ. ಶಿಶುಪಾಲನು ಕೃಷ್ಣನ ಶತ್ರುವಾಗಿಯೇ ನಡೆದುಕೊಂಡರು. ಅವನು ಕೃಷ್ಣ ಪ್ರಜ್ಞೆಯನ್ನು ಒಂದು ಕ್ಷಣವೂ ಕಳೆದುಕೊಂಡಿಲ್ಲ. ಹೌದಾ, ಶಿಶುಪಾಲ ಅವನ್ ಶತ್ರು ಆಗಿರ್ಬೋದು, ಆದ್ರೆ ಒಂದು ಕ್ಷಣವೂ ಭಗವಂತನ ನೆನೆದೇ ಇಲ್ಲಿರುವಂತೆ. ಯಾವಾಗ ಅವನ ಬಗ್ಗೆ ಅಸೂಯೆ ಪಡ್ತಾನೆ ಇರ್ತಾನೆ. ಸೊ ಪ್ರತಿ ಕ್ಷಣವೂ ಭಗವಂತನನ್ನ ಅಂದ್ರೆ ಒಂದೇ ಕೆಟ್ಟದಾಗ್ಲಿ ಅಥವಾ ಒಳ್ಳೇದಾಗ್ಲಿ, ಎರಡರಲ್ಲಿ ಒಂಥರ ಇದ್ ಮಾಡ್ಬೇಕು. ಅಂದ್ರೆ ನೆನಿಬಹುದು ಅಂದ್ರೆ ಅಕಸ್ಮಾತ್ ನಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ಕೆಟ್ಟದಾಗ ನೆನ್ತಿದ್ದು ನೋಡಿ, ಅವನಿಗೀಗ ಆತರ ಒಂದು ಮುಕ್ತಿ ಸಿಕ್ಕುತ್ತೆ, ಅವನಿಗೆ ಸಾಯುಜ್ಯ ಮುಕ್ತಿ ಹೋಗುತ್ತಲ್ವಾ. ಅವನಂದ್ರೆ ಭಗವಂತನಲ್ಲಿ ಐಕ್ಯ ಆಗಿ ಹೋಗ್ತಾನೆ. ಅವನು ಸದಾ ಕೃಷ್ಣನ ಯೋಚನೆ ಮಗ್ನನಾಗಿದ್ದನು. ಆದ್ರಿಂದ ಮೊದಲು ಅವನು ಪರಮನ ಅಸ್ತಿತ್ವದಲ್ಲಿ ಲೀನವಾಗಿ ಸಾಯುಜ್ಯ ಮುಕ್ತಿಯನ್ನು ಪಡೆದನು. ಆದ್ರಿಂದ ಅವನು ಭಗವಂತನಲ್ಲಿ ಲೀನ ಆಗಿ ಅವನು ಸಾಯುಜ್ಯ ಮುಕ್ತಿಯನ್ನು ಪಡಿತಾನೆ. ಕಡೆಗೆ ಪ್ರಭುವಿನ ವೈಯಕ್ತಿಕ ಸೇವಕನಾಗಿ ತನ್ನ ಮೊದಲಿನ ಸ್ಥಾನಕ್ಕೆ ಹಿಂತಿರುಗಿದನು. ಆಮೇಲೆ ನಂತರ ಅಲ್ಲಿ ಅವನಲ್ಲಿ ಐಕ್ಯ ಆಗಿ ನಂತರ ತನ್ನ ಒಂದು ಏನ್ ಸ್ಥಾನ ಇರುತ್ತಲ್ಲ, ಸೇವಕನಾದ ಜಯ ವಿಜಯ ಬಾಗ್ಲು ಕಾಯೋ ಕೆಲಸ, ಇದಕ್ಕೆ ಮತ್ತೆ ಹೊರಟೋಗ್ತಾರೆ. ತನ್ನ ಸಾವಿನ ಹೊತ್ತಿನಲ್ಲಿ ಮನುಷ್ಯನು ಪರಮಪ್ರಭುವಿನ ಯೋಚನೆಯಲ್ಲಿಯೇ ಮಗ್ನರಾಗಿದ್ದರೆ ಅವರು ದೇಹವನ್ನು ತ್ಯಜಿಸಲೇ ದೇವರ ರಾಜ್ಯವನ್ನು ಪ್ರವೇಶಿಸುತ್ತಾನೆ ಎಂದು ಭಗವದ್ಗೀತೆಯು ದೃಢಪಡಿಸಿದೆ. ಅಂದ್ರೆ ಯಾವಾಗ್ಲೂ ಭಗವಂತನ ನಾವು ನೆನೀತಾ ಇದ್ರೆ ನಾವು ಖಂಡಿತವಾಗೂ ಭಗವಂತನನ್ನ ಸೇರ್ತೀವಿ ಅಂತ ಹೇಳಿ ಭಗವದ್ಗೀತೆ ನಮ್ಗೆ ಹೇಳುತ್ತೆ. ಶಿಶುಪಾಲನ ಮುಕ್ತಿಯ ನಂತರ ಯುಧಿಷ್ಠಿರ ಮಹಾರಾಜನು ಯಾಗದ ಸಭೆಯಲ್ಲಿದ್ದ ಎಲ್ಲರಿಗೂ ಉಡುಗೊರೆಯನ್ನು ಕೊಡ್ತಾನೆ. ಎಲ್ಲರಿಗೂ ಉಡುಗೊರೆ ಕೊಡ್ತಾನೆ. ಇದೆಲ್ಲ ಮುಗಿದ ನಂತರ ಯಾಗವನ್ನು ನಿರ್ವಹಿಸ ಭಾಗಿಗಳಾದ ಆಚಾರ್ಯರು, ಎಲ್ಲಾ ಆಚಾರ್ಯರಿಗೂ, ವಿದ್ವಾಂಸರುಗಳು, ಋಷಿಗಳಿಗೂ ಎಲ್ಲರಿಗೂ ಅವರಿಗೆ ತಕ್ಕನಾದ ಒಂದು ಪ್ರತಿಫಲವನ್ನ ಅಂದ್ರೆ ಎಲ್ಲರಿಗೂ ಚೆನ್ನಾಗಿ ಆಧಾರದಿಂದ ಇದ್ ಮಾಡ್ತಾನೆ. ಎಲ್ಲರಿಗೂ ಏನೇನ್ ಕೊಡ್ಬೇಕಲ್ಲ ಆ ತರ ದಾನ ಧರ್ಮಗಳನ್ನ ಮಾಡ್ತಾನೆ. ಅಗತ್ಯವಾಗಿದ್ದ ಕೆಲಸ ಕಾರ್ಯಗಳೆಲ್ಲ ಮಾಡಿ ದೊರೆಯು ಸ್ನಾನ ಮಾಡಿದನು. ಅಂದ್ರೆ ಏನಂದ್ರೆ ಯಜ್ಞ ಇದೆ, ಯಾಗ ಎಲ್ಲ ಮಾಡಿದ್ಮೇಲೆ ಅಲ್ಲಿ ಒಂದು ಸ್ನಾನ ಮಾಡ್ಬೇಕಂತೆ, ಅದಕ್ಕೆ ಅವಭೃತ ಸ್ನಾನ ಅಂತ ಹೇಳ್ತಾರಂತೆ. ಸೊ ಇದೆಲ್ಲ ಆದ್ಮೇಲೆ ಅವನೇನ್ ಮಾಡ್ತಾ ಇದ್ದಾನೆ, ಎಲ್ಲಾ ಅಗತ್ಯವಾದ ಕೆಲಸ ಕಾರ್ಯಗಳೆಲ್ಲ ಮಾಡಿ ಆದ ನಂತರ ಹೋಗಿ ಸ್ನಾನ ಮಾಡ್ತಾರೆ. ಅದು ಸ್ನಾನ ಮಾಡುವುದು ಒಂದು ಶಾಸ್ತ್ರದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಕೃಷ್ಣನು ಯುಧಿಷ್ಠಿರ ಮಹಾರಾಜನು ಏರ್ಪಡಿಸಿದ ರಾಜಸೂಯ ಯಜ್ಞವು ಯಶಸ್ವಿಯಾಗಿ ಸಂಪೂರ್ಣವಾಗಂತೆ ಮಾಡಿದೆ. ಈಗ ಯಾಗ ಮುಗೀತು. ಅನಂತರ ತನ್ನ ಸೋದರತ್ಯ ಮಕ್ಕಳು ಮತ್ತು ಇತರರ ಕೋರಿಕೆಯಂತೆ ಹಸ್ತಿನಾಪುರದಲ್ಲಿ ಇನ್ನೂ ಕೆಲವು ತಿಂಗಳ ಕಾಲ ಕೃಷ್ಣ ಮತ್ತೆ ಇವರು ಪಾಂಡವರ ಎಲ್ಲ ಒಂದು ಮತ್ತೆ ಇವಳ ಕುಂತಿಯ ಬಂದ ಇದ್ರ ಮೇಲೆ ಏನ್ ಮಾಡ್ತಾ ಇದ್ದಾನೆ, ಇನ್ನೊಂದ್ ಸ್ವಲ್ಪ ದಿನ ಹಸ್ತಿನಾಪುರದಲ್ಲೇ ಉಳಿತಾ ಇದ್ದಾನ. ಅವನು ತಮ್ಮಂದಿರಿಗೂ ಇಷ್ಟವೇ ಇರದಿದ್ದರೂ ಕೃಷ್ಣ ಮಹಾರಾಜನ ಅನುಮತಿಯನ್ನು ಬಿಟ್ಟು ತನ್ನ ರಾಣಿಯರು ಮತ್ತು ಮಂತ್ರಿಗಳನ್ನೇ ದ್ವಾರಕೆಗೆ ಹಿಂತಿರುಗಿದನು. ನಂತರ ಅವನು ಸ್ವಲ್ಪ ದಿನ ಇದ್ಬಿಟ್ಟು ನಂತರ ಅವನು ದ್ವಾರಕೆಗೆ ಹೋಗ್ತಾನೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ.
ವೈಕುಂಠ ಲೋಕದಿಂದ ಜಯಾವಿಧಿಯರು ಭೌತಿಕ ಜೊತೆಗೆ ಪತನಗೊಂಡ ಕಥೆಯನ್ನು ಶ್ರೀಮದ್ ಭಾಗವತದ ಅಂದ್ರೆ ಈ ಜಯವಿಧಿಯರ ಕಥೆಯನ್ನ ನಾವು ಶ್ರೀಮದ್ ಭಾಗವತದ 7ನೇ ಸ್ಕಂದದಲ್ಲಿ ನಾವು ನೋಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಕಥೆಗೂ ಮತ್ತೆ ಜಯವಿಧಿಯರ ಶಾಪ ಏನ ಇದೆಯಲ್ಲ ಅದೆಲ್ಲ ಆ ಒಂದು ಸ್ಕಂದದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಪ್ರಸಂಗದ ನಾವು ಕಲಿಯುವ ಅತ್ಯಂತ ಮುಖ್ಯ ಪಾಠವೆಂದರೆ ದೇವೋತ್ತಮ ಪರಮ ಪುರುಷನು ಪರಾತ್ಪರನಾಗಿ ಮನುಷ್ಯನು ಅವನ ಶತ್ರುವಾಗಲಿ ಅಥವಾ ಮಿತ್ರನಾಗಿ ಆಗಲಿ ನಡೆದುಕೊಳ್ಳಲಿ ಪ್ರತಿಯೊಬ್ಬನಿಗೂ ಮೋಕ್ಷವನ್ನು ಅನುಗ್ರಹಿಸಬಲ್ಲನು. ಅಂದ್ರೆ ಭಗವಂತ ಇದನ್ನೆಲ್ಲ ಯಾರಿಗೂ ಭೇದ ಮಾಡೋದಿಲ್ಲ. ಶತ್ರುವಾಗ್ಲಿ ಅಥವಾ ಮಿತ್ರನಾಗ್ಲಿ ಎಲ್ಲರಿಗೂ ಅವನು ಸರಿಸಮನಾಗಿ ನೋಡ್ತಾನೆ. ಅದ್ರಲ್ಲಿ ಆದ್ರೂ ಭಕ್ತರಿಗೆ ಒಂದು ಕೈ ಮೇಲ್ ಚೆನ್ನಾಗಿ ರಕ್ಷಣೆ ಮಾಡ್ತಾನೆ ಅವನು. ಆದ್ದರಿಂದ ಪ್ರಭು ಒಬ್ಬರಿಗೆ ಸ್ನೇಹಿತನಾಗಿ ಮತ್ತೊಬ್ಬರಿಗೆ ಶತ್ರುವಾಗಿ ನಡೆದುಕೊಳ್ಳುತ್ತಾನೆ ಎನ್ನುವುದು ತಪ್ಪುವಾನೆ. ನಾವು ತಿಳ್ಕೊಬಾರ್ದು ಒಬ್ಬೊಬ್ಬರಿಗೆ ಒಂದೊಂದರ ನೋಡ್ಕೊಳ್ತಾನೆ ಅಂತ. ಎಲ್ಲಾನು ಒಂದೇ ಸಮನಾಗಿ ನೋಡ್ತಾನೆ. ಅವನು ಶತ್ರುವಾಗಿರ್ಬೋದು ಅಥವಾ ಮಿತ್ರನಾಗಿರ್ಬೋದು ಯಾವಾಗ್ಲೂ ಪರಾತ್ಪರ ವೇದಿಕೆಯಲ್ಲಿದೆ. ಅಂದ್ರೆ ಅವ್ರು ಎಷ್ಟು ಒಂದು ತರದಲ್ಲಿ ಅವ್ರು ಭಗವಂತನನ್ನ ಒಂದು ಸೇವೆ ಮಾಡ್ತಾರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮುಖ್ಯವಾದ ವ್ಯತ್ಯಾಸವೇನು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯುಧಿಷ್ಠಿರ ಮಹಾರಾಜನು ಅವಭೃತ ಸ್ನಾನ ಅದೇ ಯಾಗದ ನಂತರ ಸ್ನಾನವನ್ನ ಮಾಡಿ ಎಲ್ಲಾ ಋಷಿಗಳು ಮತ್ತು ಬ್ರಾಹ್ಮಣರು ನಿಂತುಕೊಂಡಾಗ ಅವನು ಸ್ವರ್ಗದ ಅರಸನಂತೆ ಕಾಣ್ತಾ ಇದ್ದಂತೆ. ಅಷ್ಟು ಅವನಿಗೆ ಒಂದು ಕಳೆ ಬರುತ್ತೆ. ಹೇಳ್ತಾರಲ್ಲ ಕೆಲವೊಂದು ಯಾಗ ಯಜ್ಞಗಳು ಅಥವಾ ಈ ಮದುವೆಗಳಲ್ಲಿ ವಧುವರರಿಗೆ ಒಂಥರ ಅವತ್ತು ಎಲ್ಲಾ ಇದೆಲ್ಲ ಮುಗಿದ್ಮೇಲೆ ಹೇಳ್ತಾರಲ್ಲ ಕಳೆ ಬಂತು ಹಾಗೆ ಹೀಗೆ ಅಂತ ಆತರ ಅವನಿಗೆ ಆತರ ಅರಸನಂತೆಯೇ ಕಂಡನು ಅಂತ ಹೇಳ್ತಾರೆ. ಬಹು ಸುಂದರವಾಗಿ ಕಂಡನು, ಅಷ್ಟಂದ ಕಾಣಿಸ್ತಾ ಇದ್ನಂತೆ ಯುಧಿಷ್ಠಿರ ಮಹಾರಾಜ. ಯಜ್ಞದಲ್ಲಿ ಭಾಗವಹಿಸಿದ ದೇವತೆಗಳರಿಗೂ ಸಮೃದ್ಧವಾಗಿ ಉಡುಗೊರೆಗಳನ್ನ ಕೊಡ್ತಾನೆ. ಮತ್ತೆ ಬಹುತೃಪ್ತರಾಗಿ ಅವರೆಲ್ಲರೂ ಮಹಾರಾಜನ ಕೆಲಸ ಕಾರ್ಯಗಳನ್ನು ಹೊಗಳುತ್ತಾ ಕೃಷ್ಣನ ಮಹಿಮೆಯನ್ನು ಹೇಳುತ್ತಾ ಹೊರಟರು ಅಂತ ಹೇಳ್ತಾ ಇದ್ದಾರೆ. ಕೃಷ್ಣನು ಶಿಶುಪಾಲನನ್ನು ಕೊಂದ ಪ್ರಸಂಗವನ್ನು ನಿರೂಪಿಸಿ ಶುಕಮುನಿಗಳು ಯುಧಿಷ್ಠಿರ ಮಹಾರಾಜನ ರಾಜಸೂಯ ಯಜ್ಞವು ಯಶಸ್ವಿಯಾಗಿ ನಡೆದನ್ನು ವರ್ಣಿಸುತ್ತಾ ಯಜ್ಞವು ಮುಗಿದ ನಂತರ ಸುಖಿಯಾಗಿಲ್ಲದಿದ್ದವರು ಒಬ್ಬನೇ ಒಬ್ಬ ಅಂತ ಹೇಳಿದ್ರು. ಇಷ್ಟೆಲ್ಲ ಆದ್ಮೇಲೆ ಶುಕಮುನಿಗಳು ಇವನಿಗೆ ಹೇಳ್ತಾ ಇದ್ದಾರೆ, ಪರೀಕ್ಷಿತ್ ಮಹಾರಾಜನಿಗೆ ಹೇಳ್ತಿದ್ದಾರೆ, ಇಷ್ಟೆಲ್ಲ ಯಾಗ ಆ ಯಜ್ಞ ಆದ್ಮೇಲೆ ಎಲ್ಲರೂ ತೃಪ್ತಿ ಪಟ್ರು. ಆದ್ರೆ ಒಬ್ಬನಿಗೆ ಸಮಾಧಾನ ಇಲ್ಲ. ಏನಂದ್ರೆ ಅವನು ದುರ್ಯೋಧನ. ಯಾಕೆಂದ್ರೆ ಅವನಿಗೆ ಇದೆಲ್ಲ ಇದು ನೋಡ್ಬಿಟ್ಟು ಹೊಟ್ಟೆಗಿಚ್ಚು ಅವನಿಗೆ ಒಂಥರ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಅವನು ದುರ್ಯೋಧನ. ತನ್ನ ಪಾಪ ಜೀವನದಿಂದಾಗಿ ಅವನು ಸ್ವಭಾವತಃ ಬಹಳ ಅಸೂಯೆ ಪರಲ್ಲ. ಅವನು ಬರ್ತ್ ಇಟ್ಸೆಲ್ಫ್ ಅವನ ಗುಣನೇ ಒಂದು ಅಸೂಯೆ ಇದು. ಮತ್ತೆ ಅವನು ಕುರುವಂಶದಲ್ಲಿ ಇಡೀ ಕುಟುಂಬ ನಾಶ ಮಾಡಲು ಒಂದು ಕೆಟ್ಟ ರೋಗದ ಸಾಕಾರ ರೂಪವಾಗಿ ಹುಟ್ಟಿದನು ಅಂತ ಹೇಳ್ತಾರೆ. ಅಂದ್ರೆ ಕುರುವಂಶದಲ್ಲಿ ಇದೊಂದು ಕೆಟ್ಟ ರೋಗ, ಅವನಿಗೆ ಒಂದು ಕೆಟ್ಟ ರೋಗ ಅಂತ ಹೇಳ್ತಾ ಇದ್ದಾರೆ ಶುಕಮುನಿಗಳು. ಅಂದ್ರೆ ಆ ರೋಗ ಆ ತರ ಅವನು ಹುಟ್ಟಿದಾನೆ ಅನ್ನೋಂತರ ನಾಶ ಮಾಡೋ ತರ ರೋಗ ಬಂದು ಒಂಥರ ಆ ವಂಶವನ್ನೇ ನಾಶ ಮಾಡೋ ತರ ಇದ್ದಾನೆ ಅಂತ. ಶಿಶುಪಾಲ ಮತ್ತು ಜರಾಸಂಧರ ವಧೆ ಮತ್ತು ಸೆರೆಯಲ್ಲಿದ್ದ ರಾಜರ ಬಿಡುಗಡೆ, ಶ್ರೀಕೃಷ್ಣನ ಇಂತಹ ಲೀಲೆಗಳು ದಿವ್ಯ ಸ್ಪಂದನಗಳು ಅಲ್ವಾ. ಇದನ್ನೆಲ್ಲ ಕೇಳೋದ್ರಿಂದ ತುಂಬಾ ಚೆನ್ನಾಗಿ ನಮ್ಗೆ ಒಂಥರ ಇದಾಗುತ್ತೆ. ಅಧಿಕಾರದಿಂದ ಮಾತನಾಡಬಲ್ಲವರಿಂದ ಈ ನಿರೂಪಣೆಗಳನ್ನು ಕೇಳುವನು ತನ್ನ ಜೀವನದ ಎಲ್ಲಾ ಪಾಪಕರ್ಮಗಳ ಫಲದಿಂದ ಬಿಡುಗಡೆ ಹೊಂದುತ್ತಾನೆ ಎಂದು ಶುಕಮುನಿಗಳು ಪರೀಕ್ಷಿತ ಮಹಾರಾಜನಿಗೆ ಆಶ್ವಾಸನೆ ನೀಡಿರೋದ್ರಿಂದ ಇದನ್ನ ಒಂದು ಗುರು ಪರಂಪರೆಯಿಂದ ನಡೆದು ಬಂದ ಇದರಿಂದ ನಾವು ಇದನ್ನ ಕೇಳಬೇಕು. ಕೇಳಿದ್ರೆ ನಮ್ಗೆ ಇದ್ರ ಫಲ ಸಿಕ್ಕತ್ತೆ ಅಂತ ಹೇಳ್ತಾ ಇದ್ದಾರೆ ಪರೀಕ್ಷಿತ್ ಮಹಾರಾಜ. ಇಲ್ಲಿಗೆ ಶಿಶುಪಾಲ ಉದ್ಧಾರ ಎಂಬ 73ನೇ ಅಧ್ಯಾಯದ ಭಕ್ತಿ ವೇದಾಂತ ಪಾಠ ಇಲ್ಲಿ ಮುಗಿಯಿತು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಈಗ 74 ಉಂಟ ಮಾತಾಜಿ ಅದ್ರಲ್ಲೇ. ಮಾತಾಜಿ ನಾನು ಬುಕ್ಕಲ್ಲಿ ಮಾತಾಜಿ ನಾನು ಇದು ಡಿಸ್ಪ್ಲೇ ಮಾಡಿಲ್ಲ. ನಾನು ನಿನ್ನೆ ಪೆಂಡಿಂಗ್ ಇತ್ತಲ್ಲ ಅದನ್ನ ಹೇಳಿದೆ. ಯಾಕೆಂದ್ರೆ 74 ಅದು ಒಂದೆರಡು ಪೇಜ್ ಇತ್ತು ಅಂತ ಹೇಳಿದ್ರು, ಅದನ್ನ ಹೇಳಿದೆ. 74 ಓದಿಸ್ಬೇಕು ಮಾತಾಜಿ. ಓಕೆ ಮಾತಾಜಿ, ಇದು ಹೋಸ್ಟ್ ಮಾಡಿ ಅಥವಾ ಕೋ ಹೋಸ್ಟ್ ಮಾಡಿ. ಧನ್ಯವಾದಗಳು ಮಾತಾಜಿ. ಅಯ್ಯೋ ಇಲ್ಲಿ ಮಾತಾಜಿ ಅರ್ಜೆಂಟ್ ಮಾಡ್ಕೊಂಡು ಬರೋದು ಇದ್ದಿರ್ಲಿಲ್ಲ, ಪರವಾಗಿಲ್ಲ ಮಾತಾಜಿ. ನಾಳೆ ಮಾಡಿ ಮಾತಾಜಿ ನೀವು, ಯಾಕಂದ್ರೆ ನಾಳೆ ಹೆಚ್ಚಿನ ಅಂಶ ಲೇಟ್ ಆಗ್ಬೋದು, ನಮ್ಗೆ ಗೊತ್ತಿಲ್ಲ ಏನ್ ಮಾಡ್ತಾರಂತ ಹೇಳಿ. ಓ ನಾಳೆ ಹೋಗ್ತಾ ಇದ್ದೀರಾ ಮತ್ತೆ? ಹೌದು ನಾಳೆ ಉಂಟಲ್ಲ ಮಾತಾಜಿ. ಹರೇ ಕೃಷ್ಣ ನಾಗವೇಣಿ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ. ಬೆಳಿಗ್ಗೆ ತುಂಬಾ ಚೆನ್ನಾಗಿ ಮಂಗಳಾರತಿದು ಎಲ್ಲಾರು ಸಂಕೀರ್ತನೆ ಮಾಡ್ತಾ ಇದ್ರಲ್ಲ, ತುಂಬಾ ಚೆನ್ನಾಗಿತ್ತು ಮಾತಾಜಿ. ಹೌದಾ, ವೆರಿ ಗುಡ್. ನಾನ್ ರಿಕ್ಷಾ ಮಾಡಿಕೊಂಡು ಬಂದೆ ಮತ್ತೆ ಮಾತಾಜಿ, ಲೇಟ್ ಆಗ್ತದೆ ಅಂತ ಹೇಳಿ. ಹರೇ ಕೃಷ್ಣ ಮಾತಾಜಿ. ಮಾತಾಡಿ ಪರವಾಗಿರ್ಲಿಲ್ಲ, ನೀವ್ ಹೇಳಿದ್ರಿ ಅಲ್ಲ.
ಆದ್ರೂ ಜರಸದ್ನ 72 73 ಶಿಶುಪಾಲನಿಗೆ ಮುಕ್ತಿ ಆಯ್ತು. ಆಯ್ತು ಮಾತಾಜಿ, ಅದಾಯ್ತು. ರಾಜಸೂಯಾಗದ ಅಂತ್ಯದಲ್ಲಿ ದುರ್ಯೋಧನಿಗೆ ಅಪಮಾನಿತ ಎಂಬ ಭಾವನೆ ಬರಲು ಕಾರಣ. ಓಕೆ. 74ನೇ. 74ನೇ ಅಧ್ಯಾಯ. ಓಕೆ, ಬಂತಲ್ಲ ಸ್ಕ್ರೀನ್? ಬಂದಿದೆ ಮಾತಾಜಿ, ಬಂದಿದೆ. ಹಾ ಮಾತಾಜಿ. ಯಾರು ಓದ್ತೀರಿ? ಹ್ಯಾಂಡ್ ರೈಸ್ ಮಾಡಿ, ಇವತ್ತು ನಿಮಗೆ ಫ್ರೀ ಬಿಟ್ಟಿದ್ದೇನೆ. ಮಾತಾಜಿ ನಾನು ಓದಿ ಹ್ಯಾಂಡ್ ರೈಸ್. ಗೀತಾ ಮೋಹನ್ ಮಾತಾಜಿ, ಗೀತಾ ಎಂ ಫಸ್ಟ್ ಹ್ಯಾಂಡ್ ರೈಸ್ ಮಾಡಿದಿರಿ, ಓದಿ. ಹರೇ ಕೃಷ್ಣ ಮಾತಾಜಿ. ಬಬಿನ್ ಅಧ್ಯಾಯ 74. ರಾಜಸೂಯ ಯಾಗದ ಅಂತ್ಯದಲ್ಲಿ ದುರ್ಯೋಧನನಿಗೆ ಅಪಮಾನವಾದದ್ದು. ಯುಧಿಷ್ಠಿರ ಮಹಾರಾಜನಿಗೆ ಅಜಾತ ಶತ್ರು ಎಂದು ಹೆಸರು. ಆದುದರಿಂದ ಯುಧಿಷ್ಠಿರ ಮಹಾರಾಜನು ನಡೆಸಿದ ರಾಜಸೂಯ ಯಜ್ಞವು ಯಶಸ್ವಿಯಾಗಿ ಮುಕ್ತಾಯವಾದಾಗ ಎಲ್ಲಾ ಮನುಷ್ಯರು, ಎಲ್ಲಾ ದೇವತೆಗಳು, ಎಲ್ಲಾ ರಾಜರುಗಳು, ಋಷಿಗಳು ಮತ್ತು ಸಂತರು ಬಹಳ ಸಂತೋಷಪಟ್ಟರು. ದುರ್ಯೋಧನನೊಬ್ಬನು ಅಸುಖಿಯಾಗಿದ್ದ ಎಂದು ಕೇಳಿ ಪರೀಕ್ಷಿತ್ ಮಹಾರಾಜನಿಗೆ ಪರಮಾಶ್ಚರ್ಯವಾಯಿತು. ಇದನ್ನು ವಿವರಿಸುವಂತೆ ಶುಕಮುನಿಗಳನ್ನು ಅವನು ಪ್ರಾರ್ಥಿಸಿದನು. ಶುಕಮುನಿಗಳು ಹೀಗೆ ಹೇಳಿದರು: ಪ್ರಿಯ ಪರೀಕ್ಷಿತ್ ಮಹಾರಾಜ, ನಿನ್ನ ತಾತ ಯುಧಿಷ್ಠಿರ ಮಹಾರಾಜನು ಒಬ್ಬ ಮಹಾತ್ಮ. ಎಲ್ಲರೊಡನೆ ಹೊಂದಿಕೊಂಡು ಹೋಗುವ ಅವನ ಸ್ವಭಾವದಿಂದ ಎಲ್ಲರೂ ಅವನ ಮಿತ್ರರಾದರು. ಆದ್ದರಿಂದ ಅವನಿಗೆ ಶತ್ರು ಎಂದು ಹೆಸರು. ರಾಜಸೂಯ ಯಜ್ಞದ ನಿರ್ವಹಣೆಯಲ್ಲಿ ಕುರು ವಂಶದ ಎಲ್ಲರಿಗೂ ಅವನು ಬೇರೆ ಬೇರೆ ಕೆಲಸಗಳನ್ನು ಹಂಚಿಕೊಟ್ಟನು. ಉದಾಹರಣೆಗೆ ಭೀಮಸೇನನಿಗೆ ಪಾಕಶಾಲೆಯ ಜವಾಬ್ದಾರಿಯನ್ನು ವಹಿಸಿದ್ದನು. ದುರ್ಯೋಧನನಿಗೆ ಭಂಡಾರದ ಹೊಣೆಯನ್ನು ವಹಿಸಿದ್ದನು. ಸಹದೇವನಿಗೆ ಸ್ವಾಗತದ ಹೊಣೆ, ನಕುಲನು ಉಗ್ರಾಣವನ್ನು ನೋಡಿಕೊಂಡನು ಮತ್ತು ಅರ್ಜುನನು ಹಿರಿಯರ ಆತಿಥ್ಯವನ್ನು ನೋಡಿಕೊಂಡನು. ಅತ್ಯಾಶ್ಚರ್ಯದ ಸಂಗತಿ ಎಂದರೆ ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಬಂದ ಎಲ್ಲ ಅತಿಥಿಗಳ ಕಾಲನ್ನು ತೊಳೆಯುವ ಕೆಲಸವನ್ನು ವಹಿಸಿಕೊಂಡನು. ಮಹಾರಾಣಿಯಾದ ಸಿರಿದೇವಿ ದ್ರೌಪದಿಯು ಆಹಾರ ವಿತರಣೆಯನ್ನು ನೋಡಿಕೊಂಡಳು. ಕರ್ಣನು ದಾನಶೂರನೆಂದು ಕೀರ್ತಿವಂತನಾದ್ದರಿಂದ ದಾನಗಳ ನಿರ್ವಹಣೆಯು ಅವನ ಪಾಲಿಗೆ ಬಂದಿತು. ಹೀಗೆ ಸಾತ್ಯಕಿ, ವಿಕರ್ಣ, ಆರ್ಧಿಕ್ಯ, ವಿದುರ, ಸಂಥರ್ಧನ ಮತ್ತು ಬಾಹ್ಲಿಕನ ಮಗನಾದ ಭೂರಿಶ್ರವ ಎಲ್ಲರೂ ರಾಜಸೂಯ ಯಜ್ಞಕ್ಕೆ ಸಂಬಂಧಿಸಿದ ಬೇರೆ ಬೇರೆ ಹೊಣೆಗಳನ್ನು ನೋಡಿಕೊಂಡರು. ಅವರೆಲ್ಲರಿಗೂ ಯುಧಿಷ್ಠಿರ ಮಹಾರಾಜನಲ್ಲಿ ಎಷ್ಟು ಪ್ರೀತಿ ಎಂದರೆ ಅವನನ್ನು ಸಂತೋಷಗೊಳಿಸುವುದೊಂದೇ ಅವರ ಬಯಕೆಯಾಗಿತ್ತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಕಾಂತಮಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣನ ದಯೆಯಿಂದ ಶಿಶುಪಾಲನು ಸತ್ತು ಆಧ್ಯಾತ್ಮಿಕ ಅಸ್ತಿತ್ವದಲ್ಲಿ ಒಂದಾದ ನಂತರ ಮತ್ತು ರಾಜಸೂಯ ಯಜ್ಞವು ಮುಕ್ತಾಯವಾದಾಗ ಎಲ್ಲ ಸ್ನೇಹಿತರಿಗೂ, ಅತಿಥಿಗಳಿಗೂ, ಹಿತೈಷಿಗಳಿಗೂ ಸೂಕ್ತವಾಗಿ ಮನ್ನಣೆ ನೀಡಿ ಉಡುಗೊರೆಗಳನ್ನು ನೀಡಿದ ನಂತರ ಯುಧಿಷ್ಠಿರ ಮಹಾರಾಜನು ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಹೋದನು. ಇಂದು ಹಸ್ತಿನಾಪುರವು ಯಮುನಾ ನದಿಯ ತೀರದಲ್ಲಿದೆ. ಯುಧಿಷ್ಠಿರ ಮಹಾರಾಜನು ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಹೋದನು ಎಂದು ಶ್ರೀಮದ್ ಭಾಗವತದಲ್ಲಿ ಹೇಳುವುದು ಪಾಂಡವರ ಕಾಲದಲ್ಲಿ ಯಮುನಾ ನದಿಗೆ ಗಂಗಾ ನದಿ ಎಂದು ಹೆಸರಿದ್ದಿತು ಎನ್ನುವುದನ್ನು ತೋರಿಸುತ್ತದೆ. ಅರಸನು ಅವಭೃತ ಸ್ನಾನವನ್ನು ಮಾಡುತ್ತಿದ್ದಾಗ ಮೃದಂಗಗಳು, ನಗಾರಿಗಳು, ಕಹಳೆಗಳು ಇವುಗಳ ನಾದವಾಯಿತು. ಅಲ್ಲದೆ ನರ್ತಕಿಯರ ನೂಪುರಗಳ ಜನಜನ ಶಬ್ದವಾಯಿತು. ವೃತ್ತಿನಿರತ ಸಂಗೀತಕಾರರ ತಂಡಗಳು ವೀಣೆಗಳನ್ನು, ಕೊಳಲುಗಳನ್ನು, ತಾಳಗಳನ್ನು, ಮದ್ದಳೆಗಳನ್ನು ನುಡಿಸಿದರು. ಹೀಗೆ ಹಲವಾರು ನಾದಗಳನ್ನು ಆಕಾಶವನ್ನು ತುಂಬಿದವು. ಸೃಂಜಯ, ಕಾಂಬೋಜ, ಕುರು, ಕೇಕೆಯ ಮತ್ತು ಕೋಶಲದಂತಹ ಹಲವು ರಾಜ್ಯಗಳ ರಾಜ ಅತಿಥಿಗಳು ತಮ್ಮ ಧ್ವಜಗಳು, ವರ್ಣಮಯವಾಗಿ ಅಲಂಕರಿಸಿದ ಆನೆಗಳು, ರಥಗಳು, ಕುದುರೆಗಳು ಮತ್ತು ಸೈನಿಕರೊಂದಿಗೆ ಅಲ್ಲಿದ್ದರು. ಎಲ್ಲರೂ ಮೆರವಣಿಗೆಯಲ್ಲಿ ಹೋದರು. ಯುಧಿಷ್ಠಿರ ಮಹಾರಾಜನು ಮೆರವಣಿಗೆಯ ಮುಂಭಾಗದಲ್ಲಿದ್ದನು. ಪುರೋಹಿತರು, ಯಜ್ಞವನ್ನು ಮಾಡುತ್ತಿದ್ದ ಧಾರ್ಮಿಕ ಕಾರ್ಯ ಮಾರ್ಗದರ್ಶಿಗಳು ಮತ್ತು ಬ್ರಾಹ್ಮಣರು ಎಲ್ಲರೂ ಗಟ್ಟಿಯಾಗಿ ವೇದಗಳ ಶ್ಲೋಕಗಳನ್ನು ಹೇಳುತ್ತಿದ್ದರು. ದೇವತೆಗಳು, ಪಿತೃಲೋಕ ಮತ್ತು ಗಂಧರ್ವ ಲೋಕಗಳ ನಿವಾಸಿಗಳು ಮತ್ತು ಋಷಿಗಳು ಹೂಮಳೆಗೆರೆದರು. ಹಸ್ತಿನಾಪುರದ ಮತ್ತು ಇಂದ್ರಪ್ರಸ್ಥದ ಸ್ತ್ರೀ ಪುರುಷರು ದೇಹಕ್ಕೆ ಸುಗಂಧಗಳನ್ನು, ಪುಷ್ಪತೈಲಗಳನ್ನು ಲೇಪಿಸಿಕೊಂಡು ಬಣ್ಣ ಬಣ್ಣದ ವಸ್ತ್ರಗಳನ್ನುಟ್ಟು ಹೂಮಾಲೆಗಳು ಮತ್ತು ಆಭರಣಗಳಿಂದ ಅಲಂಕರಿಸಿಕೊಂಡರು.
ಅವರೆಲ್ಲರೂ ಉತ್ಸವದಲ್ಲಿ ಸಂತೋಷವಾಗಿದ್ದರು ಮತ್ತು ಒಬ್ಬರು ಇನ್ನೊಬ್ಬರ ಮೇಲೆ ನೀರು, ಎಣ್ಣೆ, ಹಾಲು ಮತ್ತು ಬೆಣ್ಣೆ ಮತ್ತು ಮೊಸರುಗಳಂತಹ ದ್ರವ ವಸ್ತುಗಳನ್ನು ಎರಚಾಡಿದರು. ಕೆಲವರು ಇದನ್ನು ಒಬ್ಬರಿಗೊಬ್ಬರ ಮೈಗೆ ಬಳಿದರು. ಈಗ ಅವರು ಖುಷಿಯಾಗಿದ್ದರು. ವೃತ್ತಿನಿರತ ವೇಶ್ಯೆಯರು ಸಂಭ್ರಮದಿಂದ ಈ ದ್ರವ್ಯಗಳನ್ನು ಪುರುಷರ ದೇಹಗಳಿಗೆ ಹಚ್ಚುತ್ತಿದ್ದರು ಮತ್ತು ಪುರುಷರು ಇದೇ ರೀತಿಯಲ್ಲಿ ಪ್ರಕ್ರಿಯಿಸಿದರು. ಈ ದ್ರವ್ಯಗಳಿಗೆ ಅರಿಶಿನ ಮತ್ತು ಕೇಸರಿಗಳನ್ನು ಬೆರೆಸಿದ್ದರು. ಅವುಗಳಿಗೆ ಪ್ರಕಾಶಮಾನವಾದ ಹಳದಿ ಬಣ್ಣವಿತ್ತು. ಹರೇ ಈ ಕೃಷ್ಣ ಮಹಾ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಉಮಾದೇವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹ್ಯಾಂಡ್ ರೈಸ್ ತೆಗಿತೀನಿ ಮಾತಾಜಿ. ನಾನು ತೆಗಿತೇನೆ, ನೀವು ಓದಿ. ತೆಗ್ದೆ ಮಾತಾಜಿ. ಈ ಮಹಾ ಉತ್ಸವವನ್ನು ವೀಕ್ಷಿಸಲು ಹಲವಾರು ದೇವತೆಗಳು, ಪತ್ನಿಯರು ವಿವಿಧ ವಿಮಾನಗಳಲ್ಲಿ ಬಂದಿದ್ದರು. ಅವು ಆಕಾಶದಲ್ಲಿ ಕಾಣುತ್ತಿದ್ದವು. ಹೀಗೆ ರಾಜಕುಟುಂಬದ ಹಲವಾರು ರಾಣಿಯರು ವರ್ಣಮಯವಾಗಿ ಅಲಂಕರಿಸಿಕೊಂಡು ಸುತ್ತಲೂ ಅಂಗರಕ್ಷಕರೊಡನೆ ಪಲ್ಲಕ್ಕಿಗಳಲ್ಲಿ ಬಂದರು. ಈ ಸಮಯದಲ್ಲಿ ಪಾಂಡವರು, ಸೋದರತೆಯ ಮಗನಾದ ಕೃಷ್ಣನು ಮತ್ತು ಅವನ ವಿಶೇಷ ಸ್ನೇಹಿತನಾದ ಅರ್ಜುನನು, ರಾಣಿಯರು ದೇಹಗಳ ಮೇಲೆ ದ್ರವ್ಯಗಳನ್ನು ಎರಚುತ್ತಿದ್ದರು. ರಾಣಿಯರಿಗೆ ಲಜ್ಜೆಯಾಯಿತು, ಆದರೆ ಅವರು ಸುಂದರ ಮಂದಾಸದಿಂದ ಮುಖಗಳು ಕಾಂತಿಯುತವಾದವು. ಅವರ ಮೇಲೆ ದ್ರವ ವಸ್ತುಗಳನ್ನು ಎರಚಿದುದರಿಂದ ಅವರ ಸೀರೆಗಳು ಸಂಪೂರ್ಣವಾಗಿ ಒದ್ದೆಯಾದವು. ಬಟ್ಟೆಯು ಒದ್ದೆಯಾದುದರಿಂದ ಅವರ ಸುಂದರ ಶರೀರ ವಿವಿಧ ಭಾಗಗಳು, ಅದರಲ್ಲಿಯೂ ಮುಖ್ಯವಾಗಿ ಸ್ತನಗಳು ಮತ್ತು ಕಟಿಗಳು ಸ್ವಲ್ಪ ಮಟ್ಟಿಗೆ ಕಾಣಿಸಿಕೊಂಡವು. ರಾಣಿಯರು ಪಾತ್ರೆಗಳಲ್ಲಿ ದ್ರವವಸ್ತುಗಳನ್ನು ತಂದು ತಮ್ಮ ಭಾವಂದರ ದೇಹಗಳಿಗೆ ಎರಚಿದರು. ಅವರು ಇಂತಹ ಸಡಗರದಲ್ಲಿದ್ದಾಗ ಅವರ ಕೂದಲು ಸಡಿಲವಾಗಿ ಇಳಿದು ಬಿದ್ದಿತು ಮತ್ತು ಅವರ ದೇಹಗಳನ್ನು ಅಲಂಕರಿಸುತ್ತಿದ್ದ ಹೂಗಳು ಬೀಳಲಾರಂಭಿಸಿದವು. ಕೃಷ್ಣ, ಅರ್ಜುನ, ರಾಣಿಯರು ಇಂಥ ಸಂಭ್ರಮದ ಚಟುವಟಿಕೆಗಳಲ್ಲಿ ನಿರತರಾಗಿದ್ದಾಗ ಪರಶುದ್ಧ ಹೃದಯವಿಲ್ಲದವರು ಮನಸ್ಸುಗಳು ಕಾಮದಿಂದ ಕದಡಿದವು. ಎಂದರೆ ಪರಿಶುದ್ಧ ಸ್ತ್ರೀ ಪುರುಷರ ನಡುವೆ ಇಂತಹ ನಡತೆಯು ಸಂತೋಷವನ್ನು ಕೊಡುತ್ತದೆ. ಆದರೆ ಭೌತಿಕವಾಗಿ ಮನಸ್ಸು ಕೆಟ್ಟವರು ಕಾಮಪೀಡಿತರಾಗುತ್ತಾರೆ. ಶ್ರೇಷ್ಠವಾದ ಕುದುರೆಗಳನ್ನು ಕಟ್ಟಿದ ವೈಭವಿತವಾದ ರಥದಲ್ಲಿ ಯುಧಿಷ್ಠಿರ ಮಹಾರಾಜನು ದ್ರೌಪದಿಯು ಸೇರಿದಂತೆ ತನ್ನ ರಾಣಿಯರೊಡನೆ ಇದ್ದನು ಮತ್ತು ಅವರ ಲಕ್ಷಣಗಳು ಎಷ್ಟು ಸುಂದರವಾಗಿದ್ದವು ಎಂದರೆ ಸ್ವತಃ ರಾಜಸೂಯವೇ ಯಜ್ಞದ ಕಾರ್ಯಕ್ರಮಗಳೊಂದಿಗೆ ಅಲ್ಲಿ ನಿಂತಿದ್ದವು. ನಿಂತಿತ್ತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ರೇಖಾ ಬಂಗೇರ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ರಾಜಸೂಯ ಯಜ್ಞದ ನಂತರ ಪತ್ನಿ ಸಂಯಾಜ ಎನ್ನುವ ವೈದಿಕ ವಿಧಿ ಇದ್ದಿತು. ಈ ಯಜ್ಞವು ಹೆಂಡತಿಯೊಂದಿಗೆ ಮಾಡಬೇಕಾದುದು. ಇದನ್ನು ಯುಧಿಷ್ಠಿರ ಮಹಾರಾಜನ ಪುರೋಹಿತರು ನಡೆಸಿಕೊಟ್ಟರು. ಮಹಾರಾಣಿ ದ್ರೌಪದಿಯು ಮಹಾರಾಜ ಯುಧಿಷ್ಠಿರನ್ನು ಅವಭೃತ ಸ್ನಾನವನ್ನು ಮಾಡುತ್ತಿದ್ದಾಗ ಹಸ್ತಿನಾಪುರದ ಜನರು, ದೇವತೆಗಳು ಸಂತೋಷದಿಂದ ನಗಾರಿಗಳನ್ನು ಬಾರಿಸಿ ಕಹಳೆಗಳನ್ನು ಊದಿದರು. ಆಕಾಶದಿಂದ ಪುಷ್ಪವೃಷ್ಟಿಯಾಯಿತು. ಮಹಾರಾಜನು ರಾಣಿಯು ಗಂಗಾ ನದಿಯಲ್ಲಿ ತಮ್ಮ ಸ್ನಾನವನ್ನು ಮುಗಿಸಿದ ನಂತರ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು, ಈ 4 ವರ್ಣಗಳಿಗೆ ಸೇರಿದ ಜನರು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರು. ಹೀಗೆ ಮಾಡುವುದರಿಂದ ಮನುಷ್ಯನು ಪಾಪಕರ್ಮಗಳ ಫಲದಿಂದ ಮುಕ್ತನಾಗುತ್ತಾನೆ ಎನ್ನುವ ಕಾರಣದಿಂದ ವೈದಿಕ ಸಾಹಿತ್ಯವು ಗಂಗಾ ಸ್ನಾನವನ್ನು ಮಾಡಬೇಕೆಂದು ಹೇಳುತ್ತದೆ. ಈಗಲೂ ಅದರಲ್ಲಿಯೂ ಮಂಗಳಕರವಾದ ಗಳಿಗೆಗಳಲ್ಲಿ ಇದು ಭಾರತದ ಆಚರಣೆಯಲ್ಲಿದೆ. ಇಂತಹ ಸಮಯದಲ್ಲಿ ಲಕ್ಷಾಂತರ ಮಂದಿ ಗಂಗೆಯಲ್ಲಿ ಸ್ನಾನ ಮಾಡುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸ್ನಾನ ನಂತರ ಯುಧಿಷ್ಠಿರ ಮಹಾರಾಜನು ಹೊಸ ರೇಷ್ಮೆ ಉಡುಪು ತೊಟ್ಟು, ಶಲ್ಯವನ್ನು ಹೊದ್ದು, ಬೆಲೆ ಬಾಳುವ ಒಡವೆಗಳಿಂದ ಅಲಂಕರಿಸಿಕೊಂಡನು. ಅರಸನು ತಾನು ಒಳ್ಳೆಯ ವಸ್ತುಗಳನ್ನು ತೊಟ್ಟು ಆಭರಣಗಳನ್ನು ಧರಿಸಿದುದಲ್ಲದೆ ಎಲ್ಲ ಪುರೋಹಿತರಿಗೂ ಯಜ್ಞದಲ್ಲಿ ಭಾಗವಹಿಸಿದ ಇತರರಿಗೂ ವಸ್ತ್ರಗಳನ್ನು, ಒಡವೆಗಳನ್ನು ನೀಡಿದನು. ಹೀಗೆ ಯುಧಿಷ್ಠಿರ ಮಹಾರಾಜನು ಅವರನ್ನೆಲ್ಲರನ್ನೂ ಪೂಜಿಸಿದನು. ಅವನು ಒಂದೇ ಸಮನೆ ತನ್ನ ಸ್ನೇಹಿತರು, ಕುಟುಂಬದ ಸದಸ್ಯರು, ನೆಂಟರು, ಹಿತೈಷಿಗಳು ಮತ್ತು ಹಾಜರಿದ್ದವರು ಎಲ್ಲರನ್ನು ಪೂಜಿಸಿದನು. ಅವನು ನಾರಾಯಣನ ಮಹಾ ಭಕ್ತನಾದ್ದರಿಂದ ಅಥವಾ ವೈಷ್ಣವನಾದ್ದರಿಂದ ಪ್ರತಿಯೊಬ್ಬರನ್ನು ಹೇಗೆ ಕಾಣಬೇಕೆಂಬುದು ಅವನಿಗೆ ಚೆನ್ನಾಗಿ ತಿಳಿದಿತ್ತು. ಮಾಯಾವಾದಿ ತತ್ವಜ್ಞಾನಿಗಳು ಏಕತ್ವಕ್ಕೆ ಒಂದು ಕೃತಕ ಹಾದಿಯಾಗಿ ಎಲ್ಲರನ್ನೂ ದೇವರನ್ನಾಗಿ ಕಾಣಲು ಪ್ರಯತ್ನಿಸುತ್ತಾರೆ. ಆದರೆ ವೈಷ್ಣವನು ಅಥವಾ ನಾರಾಯಣನ ಭಕ್ತನು ಪ್ರತಿಯೊಂದು ಜೀವಿಯನ್ನು
ಪರಮಪ್ರಭುವಿನ ಭಿನ್ನಾಂಶವಾಗಿ ಕಾಣುತ್ತಾನೆ. ಆದುದರಿಂದ ವೈಷ್ಣವನು ಇತರ ಜೀವಿಗಳನ್ನು ಕಾಣುವ ರೀತಿಯು ಪರಮಾತ್ಮರ ವೇದಿಕೆಯ ಮೇಲಿದೆ. ಯಾವ ಓದ್ತೀನಿ ಮಾತಾಜಿ, ಬುಕ್ಕಲ್ಲಿ ಓದ್ತಾ ಇದ್ದೀನಿ. ಯಾವ ಮನುಷ್ಯನು ತನ್ನ ದೇಹದ ಒಂದು ಭಾಗವನ್ನು ಇನ್ನೊಂದು ಭಾಗಕ್ಕಿಂತ ಬೇರೆ ರೀತಿಯಲ್ಲಿ ಕಾಣಲು ಸಾಧ್ಯವಿಲ್ಲವೋ, ಏಕೆಂದರೆ ಅವೆಲ್ಲವೂ ಒಂದೇ ದೇಹಕ್ಕೆ ಸೇರಿದವು. ಹಾಗೆಯೇ ವೈಷ್ಣವನು ಒಬ್ಬ ಮನುಷ್ಯನನ್ನು ಒಂದು ಪ್ರಾಣಿಯಿಂದ ಬೇರೆ ಎಂದು ಕಾಣುವುದಿಲ್ಲ, ಏಕೆಂದರೆ ಅವೆರಡರಲ್ಲಿಯೂ ಆತ್ಮನು ಪರಮಾತ್ಮನು ಏಕಕಾಲದಲ್ಲಿ ಪೀಠಸ್ಥರಾಗಿರುವುದನ್ನು ಕಾಣುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಧನ್ಯವಾದಗಳು ಮಾತಾಜಿ. ಸೌಮ್ಯಶ್ರೀ ಧನ್ಯವಾದಗಳು. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಓದಿ. ಮಾತಾಜಿ ಬಹು ಅಲ್ಲಿಂದಲ್ವಾ? ಬಹು ಸುಸಂಸ್ಕೃತ. ಸ್ನಾನದಿಂದ ಪ್ರತಿಯೊಬ್ಬರು ಹೊಸ ಚೈತನ್ಯ. ಸ್ನಾನದಿಂದ ಪ್ರತಿಯೊಬ್ಬರು ಹೊಸ ಚೈತನ್ಯ ಪಡೆದರು. ರೇಷ್ಮೆಯ ವಸ್ತ್ರಗಳು, ಕರ್ಣಾಭರಣಗಳು, ಪುಷ್ಪಮಾಲೆಗಳು, ಪೇಟೆಗಳು, ಸುಂದರವಾದ ಶಾಲುಗಳು ಮತ್ತು ಮುತ್ತಿನ ಹಾರಗಳಿಂದ ಕೂಡಿ ಅವರು ಸ್ವರ್ಗಲೋಕದ ದೇವತೆಗಳಂತೆ ಕಂಡರು. ಬಹು ಸೊಗಸಾಗಿ ಉಡುಪು ಧರಿಸಿದ್ದ ಸ್ತ್ರೀಯರಿಗಂತೂ ಈ ಮಾತು ವಿಶೇಷವಾಗಿ ಅನ್ವಯಿಸುತ್ತದೆ. ಅವರಲ್ಲಿ ಪ್ರತಿಯೊಬ್ಬರು ಬಂಗಾರದ ಡಾಬನ್ನು ಧರಿಸಿದ್ದರು. ಅವರೆಲ್ಲ ಮಂದಹಾಸ ಬೀರುತ್ತಿದ್ದರು. ಅಲ್ಲಲ್ಲಿ ತಿಲಕದ ಚುಕ್ಕೆಗಳು, ಗುಂಗುರು ಕೂದಲು ಕಾಣುತ್ತಿತ್ತು. ಈ ಜೋಡಿಯು ಬಹು ಆಕರ್ಷಕವಾಗಿ ಕಾಣುತ್ತಿತ್ತು. ಬಹು ಸುಸಂಸ್ಕೃತ ಪುರೋಹಿತರು, ಯಜ್ಞದಲ್ಲಿ ನೇರವಾಗಿದ್ದ ಬ್ರಾಹ್ಮಣರು, ಎಲ್ಲ ವರ್ಣಗಳ ಪುರಜನರು, ರಾಜರುಗಳು, ದೇವತೆಗಳು, ಋಷಿಗಳು, ಪ್ರಾಜ್ಞರು ಮತ್ತು ಪಿತೃಲೋಕದ ನಿವಾಸಿಗಳು ಎಲ್ಲರಿಗೂ ಯುಧಿಷ್ಠಿರ ಮಹಾರಾಜನು ನಡೆದುಕೊಂಡ ರೀತಿಯಿಂದ ಸಂತೋಷವಾಯಿತು. ಕಡೆಗೆ ಅವರೆಲ್ಲರೂ ಹರ್ಷಚಿತ್ತರಾಗಿ ತಮ್ಮ ಮನೆಗಳಿಗೆ ಹೋದರು. ಮನೆಗಳಿಗೆ ಹಿಂದಿರುಗುತ್ತಾ ಅವರು ಯುಧಿಷ್ಠಿರ ಮಹಾರಾಜನು ನಡೆದುಕೊಂಡ ರೀತಿಯನ್ನು ಕುರಿತು ಮಾತನಾಡುತ್ತಿದ್ದರು. ಅವನ ಹಿರಿಮೆಯನ್ನು ಕುರಿತು ಒಂದೇ ಸಮನೆ ಮಾತನಾಡಿದರು. ಅಮೃತವನ್ನು ಮತ್ತೆ ಮತ್ತೆ ಕುಡಿದರೂ ಸಾಕು ಎನಿಸದಿರುವಂತೆ ಅವರಿಗೆ ಸಾಕೆನ್ನಿಸಲಿಲ್ಲ. ಉಳಿದವರೆಲ್ಲರೂ ಹೋದ ನಂತರ ಕೃಷ್ಣನು ಸೇರಿದಂತೆ ತನ್ನ ಆತ್ಮೀಯ ಗೆಳೆಯರು ಹೋಗಲಾರದೆಂದು ಯುಧಿಷ್ಠಿರ ಮಹಾರಾಜನು ನಿಲ್ಲಿಸಿಕೊಂಡನು. ಮಹಾರಾಜನ ಪ್ರಾರ್ಥನೆಯನ್ನು ಕೃಷ್ಣನು ತಳ್ಳಿ ಹಾಕಲು ಸಾಧ್ಯವಾಗಲಿಲ್ಲ. ಸಾಂಬ ಮೊದಲಾದ ಯದುವೀರರನ್ನು ದ್ವಾರಕೆಗೆ ಕಳುಹಿಸಿದನು. ಅವರೆಲ್ಲರೂ ದ್ವಾರಕೆಗೆ ಹಿಂದಿರುಗಿದರು. ಮಹಾರಾಜನನ್ನು ಸಂತೋಷಪಡಿಸಲು ಸ್ವತಃ ಕೃಷ್ಣನು ಹಿಂದುಳಿದನು. ಓದ್ಲ ಮಾತಾಜಿ? ಓದಿ ಈ ಪ್ಯಾರಾ. ಈ ಭೌತಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬನಿಗೂ ವಿಶೇಷ ಆಸೆಗಳಿರುತ್ತವೆ. ಆದರೆ ಅದನ್ನು ಸಂಪೂರ್ಣವಾಗಿ ತೃಪ್ತಿಪಡಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದರೆ ಕೃಷ್ಣನಲ್ಲಿ ತನ್ನ ಅಚಲ ಭಕ್ತಿಯಿಂದಾಗಿ ಯುಧಿಷ್ಠಿರ ಮಹಾರಾಜನು ರಾಜಸೂಯ ಯಜ್ಞವನ್ನು ಮಾಡಿ ತನ್ನ ಎಲ್ಲ ಆಸೆಗಳನ್ನು ಈಡೇರಿಸಿಕೊಳ್ಳಲು ಸಮರ್ಥನಾದನು. ರಾಜಸೂಯ ಯಜ್ಞದ ವರ್ಣನೆಯಿಂದ ಇಂತಹ ಉತ್ಸವವು ಶ್ರೀಮಂತ ಬಯಕೆಗಳ ಮಹಾಸಾಗರ ಎಂದು ತೋರುತ್ತದೆ. ಸಾಮಾನ್ಯ ಮನುಷ್ಯನು ಇಂತಹ ಸಾಗರವನ್ನು ದಾಟಲಾರನು. ಆದರೂ ಕೃಷ್ಣನ ಕೃಪೆಯಿಂದ ಅದನ್ನು ಯುಧಿಷ್ಠಿರ ಮಹಾರಾಜನು ಬಹು ಸುಲಭವಾಗಿ ದಾಟಿದನು. ಹೀಗೆ ಎಲ್ಲ ಆತಂಕಗಳಿಂದ ಮುಕ್ತನಾದನು. ಹರೇ ಕೃಷ್ಣ ರಾಜಸೂಯ ಹರೇ ಕೃಷ್ಣ ಮಾತಾಜಿ. ಮಾನಸ ರಮೇಶ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ರಾಜಸೂಯ ಯಜ್ಞವನ್ನು ಮಾಡಿದ ನಂತರ ಯುಧಿಷ್ಠಿರ ಮಹಾರಾಜನು ಬಹು ಕೀರ್ತಿವಂತನಾದನು ಮತ್ತು ಎಲ್ಲಾ ರೀತಿಗಳಲ್ಲಿ ತೃಪ್ತನಾದನು ಎನ್ನುವುದನ್ನು ಕಂಡಾಗ ದುರ್ಯೋಧನನು ಅಸೂಯೆಯ ಬೆಂಕಿಯಿಂದ ಉರಿಯಲಾರಂಭಿಸಿದನು. ಏಕೆಂದರೆ ಅವನ ಮನಸ್ಸು ಸದಾ ವಿಷಪೂರಿತವಾಗಿತ್ತು. ಪಾಂಡವರಿಗಾಗಿ ಮಯಾಸುರನು ನಿರ್ಮಿಸಿದ ಚಕ್ರವರ್ತಿ ಯೋಗ್ಯ ಅರಮನೆಯನ್ನು ಕಂಡು ಅವನಿಗೆ ಅಸೂಯೆಯಾಯಿತು. ಅರಮನೆಯ ದಿಗ್ಭ್ರಮೆ ಉಂಟು ಮಾಡುವ ಕಲಾತ್ಮಕತೆಯು ಬಹು ಸೊಗಸಾಗಿತ್ತು ಮತ್ತು ಮಹಾನ್ ರಾಜರು ಅಥವಾ ರಾಕ್ಷಸ ನಾಯಕರಿಗೆ ಯೋಗ್ಯವಾಗಿತ್ತು. ಆ ಮಹಾನ್ ಅರಮನೆಯಲ್ಲಿ ಪಾಂಡವರು ತಮ್ಮ ನೆಂಟರೊಡಗೂಡಿ ಇದ್ದರು. ರಾಣಿ ದ್ರೌಪದಿಯು ಬಹು ಸಮಾಧಾನದಿಂದ ತನ್ನ ಗಂಡಂದರಿಗೆ ಸೇವೆಯನ್ನು ಸಲ್ಲಿಸುತ್ತಿದ್ದಳು. ಆ ದಿನಗಳಲ್ಲಿ ಕೃಷ್ಣನು ಅಲ್ಲಿದ್ದುದರಿಂದ ಅವನ ಸಾವಿರಾರು ಮಂದಿ ರಾಣಿಯರಿಂದ ಶೋಭಾಯಮಾನವಾಗಿತ್ತು. ಭಾರವಾದ ಸ್ತನಗಳ ಮತ್ತು ತೆಳುವಾದ ನಡುಗಳ ರಾಣಿಯರು ಅರಮನೆಯಲ್ಲಿ ಓಡೋಡಿ ಅವರ ನಡೆಗೆಯಿಂದ ಕಾಲಿನ ಗೆಜ್ಜೆಗಳು ಇಂಪಾಗಿ ಶಬ್ದ ಮಾಡುತ್ತಿದ್ದರಿಂದ ಇಡೀ ಅರಮನೆಯು ಸ್ವರ್ಗಕ್ಕಿಂತ ಶ್ರೀಮಂತವಾಗಿ ಕಾಣುತ್ತಿತ್ತು.
ಅವರ ಸ್ತನಗಳ ಒಂದು ಭಾಗಕ್ಕೆ ಕೇಸರಿಯನ್ನು ಚಿಮುಕಿಸಿದ್ದುದರಿಂದ ಅವರ ಸ್ತನಗಳ ಮೇಲೆ ಮುತ್ತಿನ ಹಾರಗಳಿಗೆ ಕೆಂಪು ಛಾಯೆಯು ಬಂದಿತ್ತು. ಅವರ ಕೇಶರಾಶಿ ಸುಂದರ ಬಳೆಗಳಿಂದ ರಾಣಿಯರು ಬಹಳ ಆಕರ್ಷಕವಾಗಿ ಕಂಡರು. ಯುಧಿಷ್ಠಿರ ಮಹಾರಾಜನ ಅರಮನೆಯಲ್ಲಿ ಇಂತಹ ಲಾವಣ್ಯವತಿಯರನ್ನು ಕಂಡು ದುರ್ಯೋಧನನಿಗೆ ಅಸೂಯೆಯಾಯಿತು. ಅದರಲ್ಲಿಯೂ ವಿಶೇಷವಾಗಿ ದ್ರೌಪದಿಯ ಸೌಂದರ್ಯವನ್ನು ಕಂಡು ಅವನಿಗೆ ಅಸೂಯೆಯಾಯಿತು ಮತ್ತು ಅವನು ಕಾಮಪೀಡಿತನಾದನು, ಏಕೆಂದರೆ ಪಾಂಡವರೊಂದಿಗೆ ಅವಳ ಅವಳಿಂದ ವಿಶೇಷವಾಗಿ ಆಕರ್ಷಿತನಾಗಿದ್ದನು. ದ್ರೌಪದಿಯ ಸ್ವಯಂವರದಲ್ಲಿ ದುರ್ಯೋಧನನು ಇದ್ದನು. ಇತರ ರಾಜರಂತೆ ದ್ರೌಪದಿಯ ಸೌಂದರ್ಯಕ್ಕೆ ಅವನು ಮನಸೋತಿದ್ದನು, ಆದರೆ ಅವಳನ್ನು ಪಡೆಯುವುದು ಅವನಿಗೆ ಸಾಧ್ಯವಾಗಲಿಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಕಮಲ ಎಸ್ ಭಟ್ ಓದಿ ಮಾತಾಜಿ. ಮಾತಾಜಿ, ಒಂದೇ ದಿನ ಯುಧಿಷ್ಠಿರ ಮಹಾರಾಜನು ಮಾಯಾಸುರನನ್ನು ನಿರ್ಮಿಸಿ ಇಲ್ಲ ಮಾತಾಜಿ, ನಿಮ್ಮ ನಾನು ಸಿಗ್ನಲ್ ಓದ್ಲಿಲ್ಲ ಸರಿ ಇಲ್ಲ ಮಾತಾಜಿ. ಮಾತಾಜಿ. ನಾನು ಓದಿ ಓದ್ಲಾ? ಮಾತಾಜಿ. ಕಮಲ ಎಸ್ ಭಟ್, ನಿಮ್ಮ ಸಿಗ್ನಲ್ ಸರಿ ಇಲ್ಲ ಮಾತಾಜಿ, ಕೇಳುದಿಲ್ಲ ಸರಿಯಾಗಿ. ಲಕ್ಷ್ಮೀ ಪಿ ಎಂ ಓದಿ ಮಾತಾಜಿ. ಲಕ್ಷ್ಮೀ ಪಿ ಎಂ. ಲತಾ ಬಿ ಎಸ್ ಓದಿ. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ ಮಾತಾಜಿ. ಒಂದು ದಿನ ಯುಧಿಷ್ಠಿರ ಮಹಾರಾಜನು ಮಾಯಾಸುರನು ನಿರ್ಮಿಸಿದ್ದ ಅರಮನೆಯಲ್ಲಿ ಬಂಗಾರದ ಸಿಂಹಾಸನದ ಮೇಲೆ ಕುಳಿತಿದ್ದನು. ಅವನ ಸೋದರರು ಬಂಧುಗಳು, ಅವನ ಪರಮ ಹಿತೈಷಿಯಾದ ದೇವೋತ್ತಮ ಪರಮಪುರುಷ ಕೃಷ್ಣನು ಅವನೊಂದಿಗಿದ್ದನು. ಯುಧಿಷ್ಠಿರನ ಭೌತಿಕ ಶ್ರೀಮಂತಿಕೆಯು ಬ್ರಹ್ಮನ ಶ್ರೀಮಂತಿಕೆಗಿಂತ ಕಡಿಮೆಯಲ್ಲ ಎಂದು ತೋರುತ್ತಿದ್ದಿತ್ತು. ತನ್ನ ಸ್ನೇಹಿತರಿಂದ ಆವೃತನಾಗಿ ಅವನು ಕುಳಿತಿದ್ದಾಗ ಗಾಯಕರು ಮಧುರವಾದ ಪ್ರಾರ್ಥನಾ ಗೀತೆಗಳನ್ನು ಹಾಡುತ್ತಿದ್ದರು. ಆಗ ಅವನ ತಮ್ಮಂದಿರ ಜೊತೆ ದುರ್ಯೋಧನನು ಅರಮನೆಗೆ ಬಂದನು. ಅವನ ತಲೆಯನ್ನು ಒಂದು ಕಿರೀಟವು ಅಲಂಕರಿಸಿತ್ತು. ಕೈಯಲ್ಲಿ ಕತ್ತಿ ಇದ್ದಿತ್ತು. ಅವನು ಸದಾ ಅಸೂಯಾಪೂರಿತನಾಗಿ ಕೋಪದಿಂದಲೇ ಇರುತ್ತಿದ್ದನು. ಸ್ವಲ್ಪ ಪ್ರಚೋದನೆಯಾದಾಗ ದ್ವಾರಕಪಾಲರೊಡನೆ ಕಟುವಾಗಿ ಮಾತನಾಡಿ ಕೋಪ ಮಾಡಿಕೊಂಡನು. ನೆಲ ಮತ್ತು ನೀರುಗಳಲ್ಲಿ ವ್ಯತ್ಯಾಸವು ತಿಳಿಯದ ಅವನಿಗೆ ಕಿರಿಕಿರಿಯಾಗಿತ್ತು. ಮಾಯಾಸುರನ ಕೌಶಲದಿಂದ ಅರಮನೆಯನ್ನು ಎಷ್ಟು ಚಮತ್ಕಾರದಿಂದ ನಿರ್ಮಿಸಿತ್ತೆಂದರೆ ತಿಳಿಯದಿದ್ದವರು ನೀರನ್ನು ನೆಲವೆಂದೂ ನೆಲವನ್ನು ನೀರೆಂದೂ ಭಾವಿಸಿ ಮೋಸ ಹೋಗುತ್ತಿದ್ದರು. ಈ ಕಲೆಗಾರಿಕೆಯಿಂದ ದುರ್ಯೋಧನನು ಮೋಸ ಹೋದನು. ನೆಲವೆಂದು ಭಾವಿಸಿ ನೀರಿನಲ್ಲಿ ನಡೆದಾಗ ಅವನು ಕೆಳಕ್ಕೆ ಬಿದ್ದನು. ತನ್ನ ಮೂರ್ಖತನದಿಂದ ದುರ್ಯೋಧನನು ಹೀಗೆ ಬಿದ್ದಾಗ ರಾಣಿಯರು ನಕ್ಕು ಸಂತೋಷಗೊಂಡರು. ಯುಧಿಷ್ಠಿರ ಮಹಾರಾಜನು ದುರ್ಯೋಧನನ ಭಾವನೆಗಳನ್ನು ಅರ್ಥ ಮಾಡಿಕೊಂಡನು. ನಗದಂತೆ ರಾಣಿಯರನ್ನು ತಡೆಯಲು ಪ್ರಯತ್ನಿಸಿದನು. ಆದರೆ ಅವರು ಈ ಪ್ರಸಂಗವನ್ನು ಸವಿಯುತ್ತಾ ತಡೆಯಬಾರದೆಂದು ಕೃಷ್ಣನು ಸೂಚಿಸಿದನು. ದುರ್ಯೋಧನನು ಹಾಗೆ ಬೆಪ್ಪಾಗಲಿ ಎಲ್ಲರೂ ಅವನ ಮೂರ್ಖ ರೀತಿಯನ್ನು ನೋಡಿ ಮನರಂಜನೆಯನ್ನು ಪಡೆಯಲಿ ಎಂದು ಕೃಷ್ಣನ ಎಣಿಕೆ. ಎಲ್ಲರೂ ನಕ್ಕಾಗ ದುರ್ಯೋಧನಿಗೆ ಬಹು ಅಪಮಾನವಾಯಿತು. ಕೋಪದಿಂದ ಅವನ ಕೂದಲು ನಿಮಿರಿತು. ಹೀಗೆ ಅಪಮಾನಿತನಾಗಿ ಅವನು ಕೂಡಲೇ ತಲೆಯನ್ನು ತಗ್ಗಿಸಿಕೊಂಡು ಅರಮನೆಯಿಂದ ಹೊರಟು ಹೋದನು. ಅವನು ಮೌನವಾಗಿದ್ದನು, ಪ್ರತಿಭಟಿಸಲಿಲ್ಲ. ಇಷ್ಟು ಕೋಪದಲ್ಲಿ ದುರ್ಯೋಧನನು ಹೊರಟು ಹೋದಾಗ ಈ ಪ್ರಸಂಗದಿಂದ ಎಲ್ಲರಿಗೂ ವಿಷಾದವಾಯಿತು. ಯುಧಿಷ್ಠಿರ ಮಹಾರಾಜನಿಗೆ ವ್ಯಸನವಾಯಿತು. ಆದರೆ ಇದೆಲ್ಲ ನಡೆದರೂ ಕೃಷ್ಣನು ಮೌನವಾಗಿದ್ದನು. ಅವನು ಪ್ರಸಂಗದ ಪರವಾಗಿ ಅಥವಾ ವಿರುದ್ಧವಾಗಿ ಒಂದು ಮಾತನ್ನೂ ಆಡಲಿಲ್ಲ. ಕೃಷ್ಣನ ಪರಮ ಸಂಕಲ್ಪದಿಂದಲೇ ದುರ್ಯೋಧನನಿಗೆ ಈ ಭ್ರಾಂತಿ ಉಂಟಾಯಿತು. ಕುರುವಂಶದ 2 ಶಾಖೆಗಳವರ ದ್ವೇಷವು ಇಲ್ಲಿ ಪ್ರಾರಂಭವಾಯಿತು ಎಂದು ಕಾಣುತ್ತದೆ. ಭೂಭಾರವನ್ನು ಕಳೆಯಲು ಕೃಷ್ಣನು ಮಾಡಿದ್ದ ಯೋಜನೆಯ ಒಂದು ಭಾಗ ಇದು ಎಂದು ಕಾಣುತ್ತದೆ. ಇದು 2 ಲೈನ್ ಓದ್ಲ ಮಾತಾಜಿ? ಓದಿ. ರಾಜಸೂಯ ಮಹಾಯಜ್ಞವು ಮುಗಿದ ನಂತರ ದುರ್ಯೋಧನನಿಗೆ ಸ್ವಲ್ಪವೂ ಸಮಾಧಾನವಾಗಲಿಲ್ಲ ಎಂದು ಪರೀಕ್ಷಿತ್ ರಾಜನು ಶುಕಮುನಿಗಳನ್ನು ಕೇಳಿದ್ದನು. ಶುಕಮುನಿಗಳು ಅದನ್ನು ಹೀಗೆ ವಿವರಿಸಿದರು. ರಾಜಸೂಯ ಯಾಗದ ಅಂತ್ಯದಲ್ಲಿ ದುರ್ಯೋಧನನಿಗೆ ಅಪಮಾನವಾದದ್ದು ಎನ್ನುವ 74ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು.
ಹರೇ ಧನ್ಯವಾದಗಳು ಕೃಷ್ಣ ಹರೇ ಕೃಷ್ಣ ಕೃಷ್ಣ ಮಾತಾಜಿ ಕೃಷ್ಣ ಹರೇ 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 ರಾಮ 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 ಹರೇ ಹರೇ ಹರೇ. ಓದ್ತೀನಿ ಮಾತಾಜಿ. ಆಯ್ತು ಮಾತಾಜಿ, ಆ ಚಾಪ್ಟರ್ ಮುಗೀತೀರಿ. ನಾಳೆ ನೋಡೋಣ ಆಯ್ತಾ. ರಾಜಸೂಯ ಯಾಗದ ಅಂತ್ಯದಲ್ಲಿ ದುರ್ಯೋಧನನಿಗೆ ಅಪಮಾನವಾದದ್ದು, ಅಂದ್ರೆ ಯುಧಿಷ್ಠಿರ ಮಹಾರಾಜನಿಗೆ ಅಜಾತ ಶತ್ರು ಅಂತೇಳಿ ಹೆಸರಿದೆ. ಈ ಯುಧಿಷ್ಠಿರ ಮಹಾರಾಜ ನಡೆಸಿದಂತಹ ರಾಜಸೂಯ ಯಜ್ಞ ಅದು ಯಶಸ್ವಿಯಾಗಿ ಮುಕ್ತಾಯವಾದಾಗ ಎಲ್ಲ ಜನರು, ದೇವತೆಗಳು, ರಾಜರು, ಋಷಿಗಳು, ಸಂತರು ಎಲ್ಲರೂ ಕೂಡ ಸಂತೋಷಪಟ್ಟರು. ದುರ್ಯೋಧನ ಮಾತ್ರ ಅಸುಖಿಯಾಗಿದ್ದ ಎಂದು ಕೇಳಿ ಈಗ ಪರೀಕ್ಷಿತ ಮಹಾರಾಜನಿಗೆ ಇದು ಆಶ್ಚರ್ಯ ಆಗ್ತದೆ, ಪರಮಾಶ್ಚರ್ಯ ಆಗ್ತದೆ. ಇದನ್ನು ವಿವರಿಸ್ಬೇಕು ಅಂತೇಳಿ ಸುಖಮುನಿಗಳಲ್ಲಿ ಕೇಳ್ತಾನೆ, ಪ್ರಾರ್ಥನೆ ಮಾಡ್ತಾನೆ ಅವನು. ಸುಖಮುನಿಗಳು ಅದಕ್ಕೆ ಹೇಳ್ತಾರೆ, ಪ್ರಿಯ ಪರೀಕ್ಷಿತ ಮಹಾರಾಜ, ನಿನ್ನ ತಾತ ಯುಧಿಷ್ಠಿರ ಮಹಾರಾಜ ಅವನೊಬ್ಬ ಮಹಾತ್ಮ, ಎಲ್ಲರೊಡನೆ ಹೊಂದಿಕೊಂಡು ಹೋಗುವಂತಹ ಅವನ ಸ್ವಭಾವ, ಎಲ್ಲರೂ ಕೂಡ ಅವನ ಮಿತ್ರರಾಗ್ತಾರೆ. ಅವನಿಗೆ ಅಜಾತ ಶತ್ರು ಅಂದ್ರೆ ಶತ್ರುಗಳೇ ಇಲ್ಲ. ಈ ರಾಜಸೂಯ ಯಜ್ಞದ ನಿರ್ವಹಣೆಯಲ್ಲಿ ಕುರುವಂಶದ ಎಲ್ಲರಿಗೂ ಕೂಡ ಅವನು ಬೇರೆ ಬೇರೆ ಕೆಲಸಗಳನ್ನು ಹಂಚಿಕೊಡ್ತಾನೆ. ಭೀಮಸೇನನಿಗೆ ಪಾಕಶಾಲೆಯದು ಜವಾಬ್ದಾರಿ, ಹಾಗೆ ದುರ್ಯೋಧನನಿಗೆ ಭಂಡಾರದ ಹೊಣೆ, ಸಹದೇವನಿಗೆ ಸ್ವಾಗತ ಮಾಡಲಿಕ್ಕೆ, ನಕುಲ ಉಗ್ರಾಣವನ್ನು ನೋಡಿಕೊಳ್ಳಲಿಕ್ಕೆ, ಹಾಗೆ ಅರ್ಜುನನಿಗೆ ಹಿರಿಯರ ಆತಿಥ್ಯವನ್ನು ನೋಡಿಕೊಳ್ಳಲಿಕ್ಕೆ. ಅತ್ಯಾಶ್ಚರ್ಯದ ಸಂಗತಿ ಅಂದ್ರೆ ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಬಂದ ಎಲ್ಲ ಅತಿಥಿಗಳ ಕಾಲನ್ನು ತೊಳೆಯುವಂತಹ ಕೆಲಸವನ್ನು ವಹಿಸಿಕೊಳ್ತಾನೆ. ಮಹಾರಾಣಿಯಾದ ಸಿರಿದೇವಿ ದ್ರೌಪದಿಯು ಆಹಾರ ವಿತರಣೆಯನ್ನು ನೋಡಿಕೊಳ್ತಾಳೆ. ಕರ್ಣ ದಾನಸುರನಾಗಿದ್ದ, ಅದಕ್ಕೆ ಕೀರ್ತಿವಂತನಾದದ್ದರಿಂದ ಅವನು ದಾನಗಳನ್ನು ನಿರ್ವಹಣೆಯ ಅವನ ಪಾಲಿಗೆ ಬಂತು. ಹಾಗೆ ಸಾತ್ಯಕಿ, ವಿಕರ್ಣ, ಆದಿತ್ಯ, ವಿದುರ, ಸಂತಧನ್ರ ಮತ್ತೆ ಬ್ಲಾಯಿಕರ ಮಗನಾದ ಭೂರಿಶ್ರವ ಎಲ್ಲರಿಗೂ ಕೂಡ ರಾಜಸೂಯ ಯಜ್ಞಕ್ಕೆ ಸಂಬಂಧಿಸಿದ ಬೇರೆ ಬೇರೆ ಹೊಣೆಗಳನ್ನೆಲ್ಲ ನೋಡಿಕೊಳ್ತಾರೆ ಅವರೆಲ್ಲ. ಎಲ್ಲರಿಗೂ ಕೂಡ ಯುಧಿಷ್ಠಿರ ಮಹಾರಾಜನಲ್ಲಿ ತುಂಬಾ ಪ್ರೀತಿ, ಎಂದ್ರೆ ಅವನನ್ನು ಸಂತೋಷಗೊಳಿಸುವುದೊಂದೇ ಅವರ ಬಯಕೆ ಆಗಿತ್ತು. ಇಲ್ಲಿ ಕೃಷ್ಣನ ದಯೆಯಿಂದ ಶಿಶುಪಾಲನು ಸತ್ತು ಆಧ್ಯಾತ್ಮಿಕ ಅಸ್ತಿತ್ವದಲ್ಲಿ ಒಂದಾದ ನಂತರ ರಾಜಸೂಯ ಯಜ್ಞವು ಮುಕ್ತಾಯವಾದಾಗ ಎಲ್ಲಾ ಸ್ನೇಹಿತರಿಗೂ, ಅತಿಥಿಗಳಿಗೂ ಹಾಗೂ ಹಿತೈಷಿಗಳಿಗೂ ಅವರು ಮನ್ನಣೆಯನ್ನು ನೀಡಿ ಉಡುಗೊರೆಯನ್ನು ಕೂಡ ನೀಡಿದ ನಂತರ ಯುಧಿಷ್ಠಿರ ಮಹಾರಾಜ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾನೆ. ಇಂದು ಹಸ್ತಿನಪುರ ಯಮುನಾ ನದಿಯ ತೀರದಲ್ಲಿ ಇದೆ. ಯುಧಿಷ್ಠಿರ ಮಹಾರಾಜ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾನೆ ಅಂತ ಹೇಳಿ ಶ್ರೀಮದ್ ಭಾಗವತದಲ್ಲಿ ಹೇಳ್ತಾರೆ. ಪಾಂಡವರ ಕಾಲದಲ್ಲಿ ಯಮುನಾ ನದಿ ಗಂಗಾ ನದಿ ಅಂತ ಹೇಳಿ ಹೆಸರಿತ್ತು. ಯಮುನಾ ನದಿಗೆ ಗಂಗಾ ನದಿ ಅಂತ ಹೇಳ್ತಿದ್ರು. ಅರಸನು ಅವಭೃತ ಸ್ನಾನವನ್ನು ಮಾಡುತ್ತಿದ್ದಾಗ ಮೃದಂಗಗಳು, ನಾಗರಿಗಳು, ಕಹಳೆಗಳು ಇವುಗಳ ನಾದ ಮಾಡ್ತಾರೆ. ಆಮೇಲೆ ನರ್ತಕಿಯರು ನುಪುರಗಳ ಜನ ಶಬ್ದ ಅದು ಕೂಡ ಆಗ್ತದೆ. ವೃತ್ತಿನಿರತ ಸಂಗೀತಗಾರರ ತಂಡಗಳು ವೀಣೆಯನ್ನು, ಕೊಳಲು, ತಾಲ, ಮದ್ದಳೆ ಇದನ್ನೆಲ್ಲ ನುಡಿಸ್ತಾರೆ. ಎಲ್ಲಾ ನಾದಗಳು ಆಕಾಶವನ್ನು ತುಂಬುತ್ತದೆ. ಇಲ್ಲಿ ಸಂಜಯ, ಕಾಂಬೋಜ, ಕುರು, ಕೇಕಯ ಮತ್ತೆ ಕೋಶಲ ಅಂತಹ ಹಲವು ರಾಜ್ಯಗಳ ರಾಜ ಅತಿಥಿಗಳು ತಮ್ಮ ಧ್ವಜಗಳ ವರ್ಣಮಯವಾಗಿ ಅಲಂಕರಿಸಿದಂತಹ ಆ ಆನೆಗಳು, ಕುದುರೆಗಳು, ಹಾಗೆ ರಥಗಳು ಮತ್ತು ಸೈನಿಕರೊಂದಿಗೆ ಅವರಲ್ಲಿ ಇದ್ರು. ಎಲ್ಲರೂ ಕೂಡ ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾರೆ. ಯುಧಿಷ್ಠಿರ ಮಹಾರಾಜನು ಮೆರವಣಿಗೆಯ ಮುಂಭಾಗದಲ್ಲಿ ಇರ್ತಾನೆ. ಪುರೋಹಿತರು, ಯಜ್ಞವನ್ನು ಮಾಡುತ್ತಿದ್ದ ಧಾರ್ಮಿಕ ಕಾರ್ಯ ಮಾರ್ಗದರ್ಶಿಗಳು, ಹಾಗೆ ಬ್ರಾಹ್ಮಣರು ಎಲ್ಲರೂ ಕೂಡ ಗಟ್ಟಿಯಾಗಿ ವೇದಗಳ ಶ್ಲೋಕಗಳನ್ನು ಹೇಳ್ತಾ ಇರ್ತಾರೆ. ಇಲ್ಲಿ ದೇವತೆಗಳು, ಪಿತೃಲೋಕ ಮತ್ತು ಗಂಧರ್ವ ಲೋಕಗಳ ನಿವಾಸಿಗಳು, ಋಷಿಗಳು ಎಲ್ಲರೂ ಮಳೆಗಳೆದರು. ಹಸ್ತಿನಪುರದ ಮತ್ತು ಇಂದ್ರಪ್ರಸ್ಥದ ಶ್ರೀಪುರುಷರು ದೇಹಕ್ಕೆ ಸುಗಂಧಗಳನ್ನು, ಪುಷ್ಪತೈಲಗಳನ್ನೆಲ್ಲ ಲೇಪಿಸಿಕೊಂಡು ಬಣ್ಣ ಬಣ್ಣದ ವಸ್ತ್ರಗಳನ್ನು ಉಡ್ತಾರೆ. ಹೂಮಾಲೆಗಳು ಮತ್ತು ಆಭರಣಗಳಿಂದ ಅಲಂಕರಿಸಿಕೊಳ್ತಾರೆ. ಆಮೇಲೆ ಅವರೆಲ್ಲರೂ ಉತ್ಸಾಹದಲ್ಲಿ ಪಾಲ್ಗೊಂಡು ಸಂತೋಷವಾಗಿ ಇದ್ರು. ಒಬ್ಬರ ಮೇಲೆ ಇನ್ನೊಬ್ಬರು ನೀರನ್ನು ಎರಚುತ್ತಾ ಎಣ್ಣೆ, ಹಾಲು, ಬೆಣ್ಣೆ, ಮೊಸರುಗಳ ದ್ರವ್ಯ ವಸ್ತುಗಳನ್ನು ಆಚೆ ಈಚೆ ಎರಚಾಡ್ತಾ ಇದ್ರು. ಕೆಲವರು ಇದನ್ನು ಒಬ್ಬರನ್ನೊಬ್ಬರ
ಮೈಗೆ ಹಚ್ಚಿಕೊಂಡು ತುಂಬಾ ಖುಷಿಯಲ್ಲಿ ಇದ್ರು. ವೃತ್ತಿನಿರತ ವೇಶ್ಯೆಯರು ಕೂಡ ಸಂಭ್ರಮದಿಂದ ಈ ದ್ರವ್ಯಗಳನ್ನು ಪುರುಷರ ದೇಹಗಳಿಗೆ ಹಚ್ಚುತ್ತಿದ್ರು. ಪುರುಷರು ಕೂಡ ಅದೇ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಿದ್ರು. ಈ ದ್ರವ್ಯಗಳಿಗೆ ಅರಸಿನ ಮತ್ತು ಕೇಸರಿಗಳನ್ನು ಬೆರೆಸಿದ್ರು. ಇವುಗಳು ಪ್ರಕಾಶಮಾನವಾದ ಹಳದಿ ಬಣ್ಣದೇ ಅಂತ ಇತ್ತು. ಈ ಮಹಾ ಉತ್ಸವವನ್ನು ವೀಕ್ಷಿಸಲು ಹಲವಾರು ದೇವತೆಗಳ ಪತ್ನಿಯರು ವಿವಿಧ ವಿಮಾನಗಳಲ್ಲಿ ಬರ್ತಾರೆ. ಆಕಾಶದಲ್ಲಿ ಅವರು ಕಾಣ್ತಿದ್ರು. ಹೀಗೆ ರಾಜ ಕುಟುಂಬದ ಹಲವಾರು ರಾಣಿಯರು ಕೂಡ ವರ್ಣಮಯವಾಗಿ ಅಲಂಕರಿಸಿಕೊಂಡು ಸುತ್ತಲೂ ಅಂಗರಕ್ಷಕನೊಡನೆ ಪಲ್ಲಕ್ಕಿಗಳಲ್ಲಿ ಬರ್ತಾರೆ. ಆ ಸಮಯದಲ್ಲಿ ಪಾಂಡವರ ಸೋದರತ್ತೆಯ ಮಗನಾದ ಕೃಷ್ಣನು ಅವರೆಲ್ಲರ ವಿಶೇಷ ಸ್ನೇಹಿತನಾದ ಅರ್ಜುನನು ಕೂಡ ರಾಣಿಯರ ದೇಹಗಳ ಮೇಲೆ ದ್ರವ್ಯಗಳನ್ನು ಎರಚುತ್ತಿದ್ರು. ಈಗ ರಾಣಿಯರಿಗೆ ಲಜ್ಜೆ ಆಗ್ತದೆ. ಆದರೆ ಅವರ ಸುಂದರ ಮಂದಹಾಸದಿಂದ ಮುಖಗಳೆಲ್ಲ ಕಾಂತಿಯುತವಾದವು. ಆ ದ್ರವ ವಸ್ತುಗಳನ್ನು ಎರಚಿದ್ರಿಂದ ಅವರ ಸೀರೆ ಎಲ್ಲ ಸಂಪೂರ್ಣವಾಗಿ ಒದ್ದೆ ಆಗ್ತದೆ. ಬಟ್ಟೆ ಒದ್ದೆ ಆದದ್ರಿಂದ ಅವರ ಸುಂದರ ಶರೀರದ ವಿವಿಧ ಭಾಗಗಳು, ಅದರಲ್ಲಿಯೂ ಮುಖ್ಯವಾಗಿ ಸ್ತನಗಳು ಮತ್ತು ಕಟಿಗಳು, ಸೊಂಟ ಭಾಗ ಸ್ವಲ್ಪ ಮಟ್ಟಿಗೆ ಕಾಣಿಸಿಕೊಳ್ತವೆ. ರಾಣಿಯರು ಪಾತ್ರೆಗಳಲ್ಲಿ ದ್ರವ ವಸ್ತುಗಳನ್ನು ತಂದು ತಮ್ಮ ಭಾವಂದಿರ ದೇಹಗಳಿಗೆ ಕೂಡ ಎರಚ್ತಾರೆ. ಅವರು ಇಂತಹ ಸಡಗರದಲ್ಲಿದ್ದಾಗ ಅವರ ಕೂದಲು ಸಡಿಲವಾಗಿ ಇಳಿಬಿದ್ದಿತ್ತು. ದೇಹಗಳನ್ನೇ ಅಲಂಕರಿಸಿದ ಹೂಗಳು ಬೀಳಲಾರಂಭಿಸುತ್ತದೆ. ಕೃಷ್ಣ, ಅರ್ಜುನ, ರಾಣಿಯರು ಇಂತಹ ಸಂಭ್ರಮದ ಚಟುವಟಿಕೆಗಳಲ್ಲಿ ನಿರತರಾಗಿದ್ದಾಗ ಅಲ್ಲಿ ಪರಿಶುದ್ಧ ಹೃದಯವಿಲ್ಲದವರ ಮನಸ್ಸುಗಳು ಕೂಡ ಕಾಮದಿಂದ ಕದಡಿ ಹೋಗ್ತದೆ. ಪರಿಶುದ್ಧ ಶ್ರೀ ಪುರುಷರ ನಡುವೆ ಇಂತಹ ನಡತೆಯು ಸಂತೋಷವನ್ನು ಕೊಡುತ್ತದೆ. ಆದರೆ ಭೌತಿಕವಾಗಿ ಮನಸ್ಸು ಕೆಟ್ಟವರು ಕಾಮಪೀಡಿತರಾಗ್ತಾರೆ. ಶ್ರೇಷ್ಠವಾದ ಕುದುರೆಗಳನ್ನು ಕಟ್ಟಿದ ಆ ವೈಭವಯುತವಾದ ರಥದಲ್ಲಿ ಯುಧಿಷ್ಠಿರ ಮಹಾರಾಜ, ದ್ರೌಪದಿ ಸೇರಿದಂತೆ ತನ್ನ ರಾಣಿಯರ ಹೊರಡನೆ ಅವನು ಇದ್ದಲ್ಲಿ. ಅವರ ಲಕ್ಷಣಗಳು ಸುಂದರವಾಗಿತ್ತು. ಸ್ವತಃ ರಾಜಸೂಯವೇ ಯಜ್ಞದ ಕ್ರಮಗಳೊಂದಿಗೆ ಅಲ್ಲಿ ಇದೆಲ್ಲ ನಿಂತಂತಾಗಿತ್ತು. ರಾಜಸೂಯ ಯಜ್ಞದ ನಂತರ ಪತ್ನಿ ಸಂಯಜ ಎನ್ನುವ ವೈದಿಕ ಇದ್ದಿತ್ತು. ಈ ಯಜ್ಞವು ಹೆಂಡತಿಯೊಂದಿಗೆ ಮಾಡಬೇಕಾದದ್ದು. ಇದನ್ನು ಯುಧಿಷ್ಠಿರ ಮಹಾರಾಜನು ಪುರೋಹಿತರು ನಡೆಸಿಕೊಟ್ರು. ಮಹಾರಾಣಿ ದ್ರೌಪದಿಯು ಮಹಾರಾಜ ಯುಧಿಷ್ಠಿರನನ್ನು ಅವಭೃತ ಸ್ನಾನವನ್ನು ಮಾಡುತ್ತಿದ್ದಾಗ ಹಸ್ತಿನಾಪುರದ ಜನರು, ದೇವತೆಗಳು ಸಂತೋಷದಿಂದ ನಾಗರಿಗಳನ್ನು ಬಾರಿಸಿ ಕಹಳೆಗಳನ್ನೆಲ್ಲ ಊದ್ತಾರೆ. ಆಕಾಶದಿಂದ ಪುಷ್ಪವೃಷ್ಟಿ ಆಗ್ತದೆ. ಬ್ರಾಹ್ಮಣರು, ಆ ಮಹಾರಾಜರು, ಅವನ ರಾಣಿಯು ಗಂಗಾ ನದಿಯಲ್ಲಿ ತಮ್ಮ ಸ್ನಾನವನ್ನು ಮುಗಿಸಿದ ನಂತರ ಬ್ರಾಹ್ಮಣನು ಮತ್ತೆ ಕ್ಷತ್ರಿಯರು, ವೈಶ್ಯರು, ಶೂದ್ರರು ಈ 4 ವರ್ಣಗಳಿಗೂ ಸೇರಿದ ಜನರು ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾರೆ. ಹೀಗೆ ಮಾಡುವುದರಿಂದ ಮನುಷ್ಯನು ಎಲ್ಲಾ ಪಾಪ ಕರ್ಮಗಳ ಫಲದಿಂದ ಮುಕ್ತನಾಗ್ತಾನೆ ಅಂತ. ಆ ಕಾರಣಕ್ಕಾಗಿ ಈ ವೈದಿಕ ಸಾಹಿತ್ಯವು ಗಂಗಾ ಸ್ನಾನವನ್ನು ಮಾಡಬೇಕು ಅಂತೇಳಿ ಹೇಳ್ತದೆ. ಈಗಲೂ ಅದರಲ್ಲಿ ಮಂಗಳಕರವಾದ ಗಳಿಗೆಯಲ್ಲಿ ಇದು ಭಾರತದ ಆಚರಣೆಯಲ್ಲಿ ಇನ್ನೂ ಕೂಡ ಇದೆ. ಇಂತಹ ಸಮಯದಲ್ಲಿ ಲಕ್ಷಾಂತರ ಮಂದಿ ಗಂಗೆಯಲ್ಲಿ ಸ್ನಾನ ಮಾಡ್ತಾರೆ. ಸ್ನಾನದ ನಂತರ ಯುಧಿಷ್ಠಿರ ಮಹಾರಾಜ ಹೊಸ ರೇಷ್ಮೆ ಉಡುಪು ತೊಡ್ತಾನೆ. ಶಲ್ಯವನ್ನು ಹೊದ್ದು ಬೆಳೆಬಾಳುವ ಒಡವೆಗಳಿಂದ ಅವನು ಅಲಂಕರಿಸಿಕೊಳ್ತಾನೆ. ಹಾಗೆ ಅರಸನು ಒಳ್ಳೆಯ ವಸ್ತ್ರಗಳನ್ನು ತೊಟ್ಟು ಆಭರಣಗಳನ್ನು ಧರಿಸುವುದು ಅಲ್ಲದೆ ಎಲ್ಲಾ ಪುರೋಹಿತರಿಗೂ ಆ ಯಜ್ಞದಲ್ಲಿ ಭಾಗವಹಿಸಿದ ಇತರರಿಗೂ ಕೂಡ ವಸ್ತ್ರಗಳನ್ನು, ಒಡವೆಗಳನ್ನು ಕೂಡ ಕೊಡ್ತಾನೆ. ಯುಧಿಷ್ಠಿರ ಮಹಾರಾಜನು ಅವರೆಲ್ಲರನ್ನು ಕೂಡ ಪೂಜಿಸ್ತನು. ಒಂದೇ ಸಮನೆ ತನ್ನ ಸ್ನೇಹಿತರು, ಕುಟುಂಬದ ಸದಸ್ಯರು, ನೆಂಟರು, ಹಿತೈಷಿಗಳು ಕೂಡ ಹಾಜರಿದ್ದವರು ಎಲ್ಲರನ್ನು ಪೂಜಿಸ್ತಾನೆ. ಅವನು ನಾರಾಯಣನ ಮಹಾಭಕ್ತನಾದ್ದರಿಂದ ಮತ್ತು ಅವನು ವೈಷ್ಣವನಾದದ್ದರಿಂದ ಪ್ರತಿಯೊಬ್ಬರನ್ನು ಹೇಗೆ ಕಾಣಬೇಕು ಅಂತೇಳಿ ಅವನಿಗೆ ಚೆನ್ನಾಗಿ ತಿಳಿದಿತ್ತು. ಮಾಯವಾದಿ ತತ್ವಜ್ಞಾನಿಗಳು ಏಕತ್ವಕ್ಕೆ ಒಂದು ಕೃತಕ ಆಗಿ ಎಲ್ಲರನ್ನು ದೇವರನ್ನಾಗಿ ಕಾಣಲು ಪ್ರಯತ್ನಿಸ್ತಾರೆ. ಆದರೆ ವೈಷ್ಣವನು ಅಥವಾ ನಾರಾಯಣನ ಭಕ್ತನು ಪ್ರತಿಯೊಂದು ಜೀವಿಯನ್ನು ಪರಮಪ್ರಭುವಿನ ವಿಭಿನ್ನಾಂಶವನ್ನಾಗಿ ಕಾಣುತ್ತಾನೆ. ಆದುದರಿಂದ ವೈಷ್ಣವನು ಇತರ ಜೀವಿಗಳನ್ನು ಕಾಣುವ ರೀತಿಯ ಪರಾತ್ಪರ ವೇದಿಕೆಯು ಮೇಲೆ ಇದೆ.
ಯಾವ ಮನುಷ್ಯನು ತನ್ನ ದೇಹದ ಒಂದು ಭಾಗವನ್ನು ಇನ್ನೊಂದು ಭಾಗಕ್ಕಿಂತ ಬೇರೆ ರೀತಿಯಲ್ಲಿ ಕಾಣಲು ಸಾಧ್ಯವಿಲ್ಲವೋ, ಏಕೆಂದ್ರೆ ಅವೆಲ್ಲವೂ ಒಂದೇ ದೇಹಕ್ಕೆ ಸೇರಿದವು. ಹಾಗೆಯೇ ವೈಷ್ಣವನು ಒಬ್ಬ ಮನುಷ್ಯನನ್ನು ಒಂದು ಪ್ರಾಣಿಯಿಂದ ಬೇರೆ ಎಂದು ಕಾಣುವುದು ಇಲ್ಲ, ಏಕೆಂದರೆ ಅವು ಎರಡರಲ್ಲಿ ಕೂಡ ಆತ್ಮನು ಪರಮಾತ್ಮನು ಏಕಕಾಲದಲ್ಲಿ ಪೀಠಸ್ಥನಾಗಿರುವುದನ್ನು ಅವನು ಕಾಣುತ್ತಾನೆ. ಸ್ನಾನದಿಂದ ಪ್ರತಿಯೊಬ್ಬರು ಕೂಡ ಹೊಸ ಚೈತನ್ಯವನ್ನು ಪಡೆಯುತ್ತಾರೆ. ರೇಷ್ಮೆಯ ವಸ್ತ್ರಗಳು, ಕರ್ಣಾಭರಣಗಳು, ಪುಷ್ಪಮಾಲೆಗಳು, ಪೇಟ, ಸುಂದರವಾದ ಸಾಲುಗಳು, ಮುತ್ತಿನ ಹಾರಗಳು, ಹಾಗೆ ಸ್ವರ್ಗಲೋಕದ ದೇವತೆಗಳಂತೆ ಕಾಣ್ತಾರೆ. ಅದನ್ನೆಲ್ಲ ಅಲಂಕರಿಸಿಕೊಂಡು ಬಹು ಸೊಗಸಾಗಿ ಉಡುಪು ಧರಿಸಿದ ಸ್ತ್ರೀಯರಿಗಂತೂ ಈ ಮಾತು ವಿಶೇಷವಾಗಿ ಅನ್ವಯಿಸುತ್ತದೆ. ಪ್ರತಿಯೊಬ್ಬರು ಬಂಗಾರದ ಡಾಬವನ್ನು ಧರಿಸಿದ್ರು, ಮಂದಹಾಸ ಬೀರ್ತಿದ್ರು, ತಿಲಕದ ಚುಕ್ಕೆಗಳು, ಗುಂಗುರು ಕೂದಲು ಇವುಗಳೆಲ್ಲ ಕಾಣ್ತಿದ್ವು. ಜೋಡಿ ಬಹು ಆಕರ್ಷಕವಾಗಿ ಕಾಣ್ತಿತ್ತು. ಇಲ್ಲಿ ಸುಸಂಸ್ಕೃತ ಪುರೋಹಿತರು ತುಂಬಾ ಮಂದಿ ಇದ್ರು. ಹಾಗೆ ಯಜ್ಞದಲ್ಲಿ ಯಾರೆಲ್ಲ ನೆರವಾಗಿದ್ದ ಬ್ರಾಹ್ಮಣರು, ಎಲ್ಲಾ ವರ್ಣಗಳ ಪುರಜನರು, ರಾಜರು, ದೇವತೆಗಳು ಎಲ್ಲರೂ ಕೂಡ, ಪ್ರಾಜ್ಞರು, ಪಿತೃಲೋಕದ ನಿವಾಸಿಗಳು ಎಲ್ಲರಿಗೂ ಕೂಡ ಯುಧಿಷ್ಠಿರ ಮಹಾರಾಜನು ನಡೆದುಕೊಂಡ ರೀತಿ ಸಂತೋಷವಾಗ್ತದೆ. ಅವರೆಲ್ಲರೂ ಹರ್ಷಚಿತ್ತರಾಗಿ ತಮ್ಮ ಮನೆಗಳಿಗೆ ಹೋಗ್ತಾರೆ. ಮನೆಗಳಿಗೆ ಹಿಂದಿರುಗುತ್ತಾ ಅವರು ಯುಧಿಷ್ಠಿರ ಮಹಾರಾಜನು ನಡೆದುಕೊಂಡ ರೀತಿಯನ್ನು ಕುರಿತು ಮಾತನಾಡ್ತಾ ಇರ್ತಾರೆ. ಅವನ ಹಿರಿಮೆಯನ್ನು ಕುರಿತು ಒಂದೇ ಸಮನೆ ಮಾತಾಡ್ತಾರೆ. ಅಮೃತವನ್ನು ಮತ್ತೆ ಮತ್ತೆ ಕುಡಿದ್ರು ಸಾಕು ಎನಿಸದಂತೆ ಇರುವಂತೆ ಅವರಿಗೆ ಅದು ಅವನ ಮಾತನ್ನು ಹೇಳಿ ಹೇಳಿ ಸಾಕೆನಿಸುವುದೇ ಇಲ್ಲ. ಉಳಿದವರೆಲ್ಲರೂ ಹೋದ ನಂತರ ಕೃಷ್ಣನು ಸೇರಿದಂತೆ ತನ್ನ ಆತ್ಮೀಯ ಗೆಳೆಯರು ಹೋಗಲಾಗದೆಂದು ಅಲ್ಲಿ ಯುಧಿಷ್ಠಿರ ಮಹಾರಾಜ ನಿಲ್ಲಿಸ್ಕೊಳ್ತಾನೆ. ಮಹಾರಾಜನ ಪ್ರಾರ್ಥನೆಯನ್ನು ಕೃಷ್ಣ ತಳ್ಳಿ ಹಾಕ್ಲಿಕ್ಕೆ ಆಗುದಿಲ್ಲ. ಸಾಂಬ ಮತ್ತೆ ಯದುವೀರರನ್ನು ಅವನು ದ್ವಾರಕಕ್ಕೆ ಕಳಿಸಿಕೊಡ್ತಾನೆ. ಅವರೆಲ್ಲರೂ ದ್ವಾರಕಕ್ಕೆ ಹೋಗ್ತಾರೆ. ಮಹಾರಾಜನನ್ನು ಸಂತೋಷಪಡಿಸಲು ಸ್ವತಃ ಕೃಷ್ಣನು ಉಳಿತಾನೆ. ಈ ಭೌತಿಕ ಪ್ರಪಂಚದಲ್ಲಿ ಪ್ರತಿಯೊಬ್ಬನಿಗೂ ಕೂಡ ವಿಶೇಷವಾದ ಆಸೆಗಳು ಇದೆ. ಅದನ್ನು ಎಲ್ಲವನ್ನು ಸಂಪೂರ್ಣವಾಗಿ ತೃಪ್ತಿಪಡಿಸಿಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ಕೃಷ್ಣನಲ್ಲಿ ನಾವು ಅಚಲ ಭಕ್ತಿಯಿಂದ ಇಲ್ಲಿ ಯುಧಿಷ್ಠಿರ ಮಹಾರಾಜ ರಾಜಸೂಯ ಯಜ್ಞವನ್ನು ಮಾಡಿ ತನ್ನ ಎಲ್ಲ ಆಸೆಯನ್ನು ಕೂಡ ಈಡೇರಿಸಿಕೊಳ್ಳಲಿಕ್ಕೆ ಸಮರ್ಥನಾದನು. ರಾಜಸೂಯ ಯಜ್ಞದ ವರ್ಣನೆಯದು ಇಂತಹ ಉತ್ಸಾಹವು ಶ್ರೀಮಂತ ಬಯಕೆಗಳ ಮಹಾಸಾಗರ ಅಂತ ಹೇಳಿ ಕಾಣ್ತದೆ. ಇಲ್ಲಿ ಸಾಮಾನ್ಯ ಮನುಷ್ಯನು ಇಂತಹ ಸಾಗರವನ್ನು ದಾಟ್ಲಿಕ್ಕಾಗುವುದಿಲ್ಲ. ಕೃಷ್ಣನ ಕೃಪೆಯಿಂದ ಅದನ್ನು ಯುಧಿಷ್ಠಿರ ಮಹಾರಾಜನು ಸುಲಭವಾಗಿ ದಾಟಿದ. ಎಲ್ಲಾ ಆತಂಕಗಳಿಂದ ಅವನು ಮುಕ್ತನಾದ. ರಾಜಸೂಯ ಯಜ್ಞವನ್ನು ಮಾಡಿದ ನಂತರ ಯುಧಿಷ್ಠಿರ ಮಹಾರಾಜನು ಬಹು ಕೀರ್ತಿವಂತನಾಗ್ತಾನೆ ಮತ್ತು ಎಲ್ಲಾ ರೀತಿಗಳಲ್ಲಿ ಕೂಡ ತೃಪ್ತನಾಗ್ತಾನೆ. ಅದನ್ನು ದುರ್ಯೋಧನನಿಗೆ ನೋಡಿದಾಗ ಅಸೂಯೆ ಆಗ್ತದೆ. ಬೆಂಕಿಯಂತೆ ಉರಿಯುತ್ತಾನೆ ಅವನು. ಏಕೆಂದರೆ ಇಲ್ಲಿ ಅವನ ಮನಸ್ಸು ಸದಾ ವಿಷಪೂರಿತವಾಗಿ ಇತ್ತು. ಪಾಂಡವರಿಗಾಗಿ ಮಾಯಾಸುರನು ನಿರ್ಮಿಸಿದ ಚಕ್ರವರ್ತಿ ಯೋಗ್ಯ ಅರಮನೆಯನ್ನು ಕಂಡು ಅವನಿಗೆ ಅಸೂಯೆಯಾಗ್ತದೆ. ಅರಮನೆಯ ದಿಗ್ಭ್ರಮೆ ಉಂಟು ಮಾಡುವ ಕಲಾತ್ಮಕತೆಯು ಬಹು ಸೊಗಸಾಗಿ ಇತ್ತು. ಮಹಾನ್ ರಾಜರು ಅಥವಾ ರಾಕ್ಷಸ ನಾಯಕರಿಗೆ ಅದು ಯೋಗ್ಯವಾಗಿ ಇತ್ತು. ಈ ಮಹಾನ್ ಅರಮನೆಯಲ್ಲಿ ಪಾಂಡವರು ತಮ್ಮ ನೆಂಟರ ಒಡಗೂಡಿ ಇದ್ರು. ರಾಣಿ ದ್ರೌಪದಿ ಬಹು ಸಮಾಧಾನದಿಂದ ತನ್ನ ಗಂಡಂದರಿಗೆ ಅವಳು ಸೇವೆಯನ್ನು ಸಲ್ಲಿಸ್ತಿದ್ಲು. ಆ ದಿನಗಳಲ್ಲಿ ಕೃಷ್ಣನು ಅಲ್ಲಿದ್ದರಿಂದ ಅವನ ಸಾವಿರಾರು ಮಂದಿ ರಾಣಿಯರಿಂದ ಆ ಅರಮನೆ ಶೋಭಾಯಮಾನವಾಗಿ ಇತ್ತು. ಭಾರವಾದ ಸ್ತನಗಳ ಮತ್ತು ತೆಳುವಾದ ನಡುಗಳ ರಾಣಿಯರು ಅರಮನೆಯಲ್ಲಿ ಆಚೆಯಿಂದ ಈಚೆ, ಈಚೆಯಿಂದ ಆಚೆ ಅವರ ನಡಿಗೆ, ಕಾಲಿನ ಗೆಜ್ಜೆ ಅದೆಲ್ಲ ಇಂಪಾಗಿ ಶಬ್ದ ಮಾಡ್ತಿತ್ತು. ಇಡೀ ಅರಮನೆಯ ಸ್ವರ್ಗ ಆಗಿತ್ತು. ಶ್ರೀಮಂತವಾಗಿ ಕಾಣ್ತಿತ್ತು. ಮುತ್ತಿನ ಹಾರಗಳಿಗೆ ಕೆಂಪು ಛಾಯೆ ಬರ್ತದೆ, ಕೇಶರಾಶಿ ಅವರದೆಲ್ಲ. ಆಮೇಲೆ ಸುಂದರವಾದ ಬಳೆಗಳಿಂದ ರಾಣಿಯರು ಬಹಳ ಆಕರ್ಷಕವಾಗಿ ಕಾಣ್ತಾರೆ. ಯುಧಿಷ್ಠಿರ ಮಹಾರಾಜನ ಅರಮನೆಯಲ್ಲಿ ಇಂತಹ ಲಾವಣ್ಯವತಿಯನ್ನು ಕಂಡು ದುರ್ಯೋಧನನಿಗೆ ಅಸೂಯೆ. ಅದರಲ್ಲೂ ಕೂಡ ವಿಶೇಷವಾಗಿ ದ್ರೌಪದಿಯನ್ನು, ಅವನ ಸೌಂದರ್ಯವನ್ನು ಕಂಡು ಅವನಿಗೆ ಮತ್ತೆ ಅಸೂಯೆಯಾಗ್ತದೆ. ಮತ್ತು ಅವನು ಅಲ್ಲಿ ಕಾಮಪೀಡಿತನಾಗ್ತಾನೆ. ಏಕೆಂದ್ರೆ ಪಾಂಡವರೊಂದಿಗೆ ಅವಳ ವಿವಾಹ ಆಗಿದ್ದರಿಂದ ಅವಳಿಂದ
ವಿಶೇಷವಾಗಿ ಅವನು ಆಕರ್ಷಿತನಾಗಿದ್ದ. ದ್ರೌಪದಿಯ ಸ್ವಯಂವರದಲ್ಲಿ ದುರ್ಯೋಧನನು ಕೂಡ ಇದ್ದ. ಇತರ ರಾಜರಂತೆ ದ್ರೌಪದಿಯ ಸೌಂದರ್ಯಕ್ಕೆ ಅವನು ಕೂಡ ಮನಸೋತಿದ್ದ. ಆದರೆ ಅವಳನ್ನು ಪಡೆಯುವುದು ಮಾತ್ರ ಅವನಿಂದ ಸಾಧ್ಯವಾಗಲಿಲ್ಲ. ಒಂದು ಪ್ಯಾರ ಇದ್ದೆ, ನಾಳೆ ಹೇಳಿ, ಟೈಮ್ ಆಗ್ತದೆ. ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ ಅನಂತ ಕೋಟಿ ಭಕ್ತ ವೃಂದಕ್ಕೆ